ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಪ್ರೀಂ ಕೋರ್ಟ್ ಬಹಳ ಮಹತ್ವದ ಮತ್ತು ಐತಿಹಾಸಿಕವಾದಂಥ ಒಂದು ತೀರ್ಪೊಂದನ್ನು ನೀಡಿದೆ. ಸಮಾಜದಲ್ಲೇ ಇದೊಂದು ಅಸಹ್ಯ ಅಥವಾ ಸಮಾಜ ಬಾಹಿರ ಅಂತ ಅಂದುಕೊಂಡಿದ್ದಂಥ ಒಂದು ಕಾಲಮ್ ಏನಿದೆ, ಆರ್ಟಿಕಲ್ 377ಗೆ ಅದು ಒಪ್ಪಿಗೆಯನ್ನು ಸೂಚಿಸಿ ಒಂದು ಮಹತ್ವದ ತೀರ್ಪನ್ನು, ಅದು ಕೂಡ ಸುಪ್ರೀಂ ಕೋರ್ಟ್ನ ಪಂಚಸದಸ್ಯ ಪೀಠ ಈ ತೀರ್ಪನ್ನು ನೀಡಿದೆ. ಈ ಬಗೆಗೆ ದೇಶದಾದ್ಯಂತ ಒಂದೆಡೆಯಲ್ಲಿ ಸಂಭ್ರಮವನ್ನು, ವಿಜಯೋತ್ಸವವನ್ನು ಆಚರಣೆ ಮಾಡಿದರೆ, ಮತ್ತೊಂದೆಡೆಯಲ್ಲಿ ಇದರ ಬಗ್ಗೆ ಒಂದಷ್ಟು ವಿರೋಧಗಳು ಕೂಡ ಇದ್ದಾವೆ. ಇದನ್ನು ಒಪ್ಪಿಕೊಳ್ಳುವಂಥ ಒಂದು ಕಮ್ಯುನಿಟಿ, ಒಂದು ಸಮಾಜ ಏನಿದೆ, ಅದು ಬಹಳ ವರ್ಷಗಳಿಂದ ಈ ಒಂದು ಕಾನೂನನ್ನು ಜಾರಿಗೆ ತರಬೇಕು. ಇದರಿಂದ ಸಾಮಾಜಿಕವಾದಂಥ ರೀತಿಯಲ್ಲಿ ಒಂದು ನೈತಿಕವಾದಂಥ ಒಂದು ಹೊಣೆಗಾರಿಕೆ ಮತ್ತು ನೈತಿಕವಾದಂಥ ವ್ಯವಸ್ಥೆಯನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತಲೂ ಆ ಸಮಾಜ ಹೇಳ್ತಾ ಬರ್ತಾ ಇರುವಂಥದ್ದು. ಸೊ ಹಾಗಾದರೆ ಏನೀ ಕಾನೂನು, ಯಾಕೆ ಅಂದರೆ ಬಹಳ ಮುಖ್ಯವಾಗಿ ಇದು ನಾನು ಹೇಳಬೇಕಾದ್ರೆ ಎಲ್ ಜಿ ಬಿ ಟಿ ಕಮ್ಯುನಿಟಿ ಅಂತಲೂ ಹೇಳ್ಬೋದು. ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿರುವಂಥದ್ದು ಅಂದರೆ ಸಲಿಂಗ ಕಾಮಕ್ಕೆ ಸಂಬಂಧಪಟ್ಟಂಥ ಒಂದು ಮಹತ್ವದ ತೀರ್ಪು ಕೂಡ ಹೌದು. ಅಂದರೆ ಸಲಿಂಗ ಕಾಮ ಸರಿ ಅನ್ನುವಂಥ ರೀತಿಯಲ್ಲಿ ಈ ಒಂದು ತೀರ್ಪನ್ನು ಇವತ್ತು ಸುಪ್ರೀಂ ಕೋರ್ಟ್ ನೀಡಿರುವಂಥದ್ದು. ಹಾಗಾದರೆ ಅದು ಅಷ್ಟಕ್ಕೆ ಇರ್ತದೆ. ಸಲಿಂಗ ಕಾಮ ಅಂತ ಅನ್ನುವಂಥದ್ದು ವೈಯಕ್ತಿಕವಾದಂಥ ಹಕ್ಕು, ಅದು ಅಪರಾಧ ಅಲ್ಲ ಅಂತ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಪಂಚಸದಸ್ಯ ನೀಡಿರುವಂಥ ಒಂದು ವಾಕ್ಯ. ಇನ್ನು ಅದರ ಒಂದಷ್ಟು ಆದೇಶಗಳು ಮತ್ತು ಅದರ ತೀರ್ಪುಗಳು ಬೇರೆ ಬೇರೆ ರೀತಿಯಲ್ಲಿ ಇದ್ದಾವೆ. ಹಾಗಾದರೆ ಇದು ಏನು, ಎಷ್ಟು ವರ್ಷಗಳಿಂದ ನಡೀತಾ ಇದೆ, ಯಾಕೆ ಇದಕ್ಕೆ ಅವಕಾಶ ಕೊಡಬೇಕಿತ್ತು, ಯಾಕೆ ಕೊಡಬಾರದಿತ್ತು ಅನ್ನುವಂಥದ್ರ ಬಗ್ಗೆ ಭಾಳ ಚರ್ಚೆಗಳು ನಡೀತಾ ಇದ್ದಾವೆ. ಹಾಗಾಗಿ ನಮ್ಮ ಜೊತೆಗೆ ಇವತ್ತು ನಮ್ಮ ಮಂಗಳೂರಿನ ಮಂಗಳಮುಖಿಯರು, ಅದರಲ್ಲೂ ಪರಿವರ್ತನಾ ಸಂಘಟನೆಯ ಪ್ರಮುಖರುಗಳು ನಮ್ಮ ಜೊತೆಗೆ ಇದ್ದಾರೆ. ಅವರೆಲ್ಲರೂ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಮೊದಲಿಗೆ ನಾನು ಸ್ವಾಗತ ಮಾಡ್ತಾ ಇರುವಂಥದ್ದು mangalorian.comನ ಸಂಪಾದಕರು, ಜೊತೆಗೆ ಪರಿವರ್ತನದ ಸಂಸ್ಥಾಪಕರಾದಂಥ ವೆಲೆಟ್ ಪಿರೇರ ಅವರು ನಮ್ಮ ಜೊತೆಗೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಅದೇ ರೀತಿಯಲ್ಲಿ ಪರಿವರ್ತನದ ಕಾರ್ಯದರ್ಶಿ ಸಂಜನಾ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸಂಜನಾ ಅವರೇ. ಅದೇ ರೀತಿಯಲ್ಲಿ ನಮ್ಮ ಜೊತೆಗೆ ರಮ್ಯಾ ಗೌಡ ಅವರು ಇದ್ದಾರೆ, ಪರಿವರ್ತನದ ಉಪಾಧ್ಯಕ್ಷರು. ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ರಮ್ಯಗೌಡ ಅವರೇ, ಏನಿದು ಈ ಬಹಳ ವರ್ಷಗಳಿಂದ ನಾವು ಕೇಳ್ತಾ ಇದ್ದೀವಿ, ಮತ್ತೊಂದು ರೀತಿಯಲ್ಲಿ ಬಹಳ ಒಂದು ಅಸಹ್ಯಕರವಾದಂಥ ನಿಲುವನ್ನು ಕೋರ್ಟ್ ತರ್ತಾ ಇದೆಯಲ್ಲ ಅಂತ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳು ಕೇಳಿ ಬರ್ತಾ ಇದ್ದದ್ದು. ಹೌದು, ನಮಗೆ ನೋಡುವಾಗ ಏನು, ಯಾಕೆ ಕೊಡಬೇಕು, ಸಲಿಂಗ ಕಾಮಕ್ಕೆ ಯಾಕೆ ಅವಕಾಶ ಕೊಡಬೇಕಿತ್ತು ಅಂತ ಈಗ ಸುಪ್ರೀಂ ಕೋರ್ಟ್ ಅಸ್ತು ಅಂತ ಹೇಳುವಾಗ ನಾವು ಯಾರು ಏನು ಮಾತನಾಡುವಾಗ ಇಲ್ಲ ಅಂತ ಅನ್ನೋದು. ಏನಿದು LGBT ಕಮ್ಯುನಿಟಿ? ಇದು ನೋಡಿ, LGBT ಕಮ್ಯುನಿಟಿ ಅಂತ ಅಂದ್ರೆ ಎಲ್ ಅಂದ್ರೆ ಲೆಸ್ಬಿನ್, G ಅಂದ್ರೆ ಗೇಸ್, B ಅಂದ್ರೆ ಬೈಸೆಕ್ಷಲ್, T ಅಂದ್ರೆ ನಾವು ಟ್ರಾನ್ಸ್ಜೆಂಡರ್ಗಳು. ಅಂದ್ರೆ ಎಲ್ಲ ಲೆಸ್ಬಿನ್ ಅಂದ್ರೆ ಅದ್ರ ಇದು ಏನು ಅಂದ್ರೆ, ಒಂದು ಹೆಣ್ಣು ಹೆಣ್ಣಾಗಿ ಹುಟ್ಟಿ ಇನ್ನೊಂದು ಹೆಣ್ಣನ್ನ ಆಕರ್ಷಣೆ ಮಾಡುವಂಥದ್ದು, ಇನ್ನೊಂದು ಹೆಣ್ಣಿನ ಜೊತೆನೆ ಸಂಬಂಧ ಇಟ್ಕೊಳ್ಳೋವಂಥದ್ದು, ಹೆಣ್ಣನ್ನ ಮದುವೆ ಆಗೋವಂಥದ್ದು, ಅವರೊಟ್ಟಿಗೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಿಕೊಳ್ಳೋ ಅನ್ನೋದಕ್ಕೆ ಲೆಸ್ಬಿನ್ ಅಂತ ಹೇಳ್ತಾರೆ. ಇದು G ಅಂದ್ರೆ ಗೇಸ್ಗಳು. ಈಗ ಅವರು ಸೇಮ್ ಗಂಡು ಹುಡುಗರಾಗೆ ಇರ್ತಾರೆ, ಅವ್ರಿಗೆ ಅವರು ಇನ್ನೊಂದು ಗೇಸ್ನ ಅವರು ಲೈಂಗಿಕ ಕ್ರಿಯೆಯಲ್ಲಿ ತೊಡಿಕೊಳ್ತಾರೆ. ಗಂಡಿನ ನಡುವೆ ನಡೆಯುವಂತ ಸಂಬಂಧಗಳು ಅವ್ರ ವಿಚಾರಗಳಲ್ಲಿರುತ್ತೆ. ಹಾಗಾಗಿ ಅವರು ಗೇಸ್ಗಳು ಅಂತ ಗುರ್ತಿಸ್ಕೊಳ್ತಾರೆ. ಈ ಬಿ ಅಂತ ಅಂದ್ರೆ ಬೈಸೆಕ್ಷನ್ ಅಂದ್ರೆ, ಒಂದು ಗಂಡಾಗಿ ಹುಟ್ಟಿದ್ಮೇಲೆ ಒಂದು ಹೆಣ್ಣಿನ ಜೊತೆನೂ ಒಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಿಕೊಳ್ಳೋದು, ಮತ್ತೆ ಒಂದು ಗಂಡಿನೊಟ್ಟಿಗೂ ಲೈಂಗಿಕ ಕ್ರಿಯೆಯಲ್ಲಿ ತೊಡಿಕೊಳ್ಳೋ ಅನ್ನೋದಕ್ಕೆ ಬೈಸೆಕ್ಷಲ್ ಅಂತ ಅವ್ರು ಗುರ್ತಿಸ್ಕೊಳ್ತಾರೆ. T ಅಂದ್ರೆ ಟ್ರಾನ್ಸ್ಜೆಂಡರ್ಗಳು. ಅದರಲ್ಲಿ ನಾವು ಸಣ್ಣ ಮಗುನಲ್ಲಿ ಹುಟ್ಟಿದಾಗ ಗಂಡಾಗಿ ಹುಟ್ಟಿ ನಾವು ಹೆಣ್ಣಾಗಿ, ನಾನು ಬಳೆ ಹಾಕೋಬೇಕು, ನಾನು ಕಿವಿಗೆ ಹಾಕೋಬೇಕು, ನಾನು ಕೂದಲು ಬಿಡಬೇಕು, ಮತ್ತೆ ನಾನು ಸೀರೆ ಹಾಕೋಬೇಕು, ನಾನು ಹೆಣ್ಣಿನ ಥರ ಇರಬೇಕು ಅನ್ನೋದು, ನಾವು ಸಾಯೋವರೆಗೂ ನಾವು ಹೀಗೆ ಇರಬೇಕು, ನನಗೆ ಇದು ಬೇಕಿಲ್ಲ, ನನಗೆ ಅಂದರೆ ಲಿಂಗ ನನಗೆ ಚೇಂಜ್ ಮಾಡ್ಕೋಬೇಕು ಅನ್ನೋದು ಇದು ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗಳು. ಈಗ ಅಷ್ಟಲ್ದಲ್ಲೇ ಈಗ ಒಂದು ಧರ್ಮ ಅಂತ ತಗೊಂಡ್ರೆ ಅದರೊಳಗೆ ಸಮುದಾಯಗಳು ಹೇಗಿರುತ್ತೆ, ಇದು ಈ ಜಾತಿ, ಇದು ಈ ಜಾತಿ. ಹಾಗೆ ಇದರಲ್ಲಿ ನಮ್ಮದ್ರಲ್ಲಿ ಎಲ್ ಅಂದ್ರೆ ಲೆಸ್ಬಿನ್, G ಅಂದ್ರೆ ಗೇಸ್, B ಅಂದ್ರೆ ಬೈಸೆಕ್ಷಲ್, T ಅಂದ್ರೆ ಟ್ರಾನ್ಸ್ಜೆಂಡರ್ಗಳು. ಈಗೇನು ನಾವು ಮಂಗಳಮುಖಿಯರಂತ ಕರ್ಕೋತೀವಿ ಅದು.
ಸೊ ಈ ಕಮ್ಯುನಿಟಿಗೆ ಇವತ್ತು ಮುದ್ರೆ ಹೊತ್ತಿದೆ ಸುಪ್ರೀಂ ಕೋರ್ಟ್. ಬಹುಶಃ ಹೇಳ್ಬಹುದು, ಅಂದ್ರೆ ತುಂಬಾ ವರ್ಷಗಳಿಂದ ಹೋರಾಟ ಇದು. ಅಂದ್ರೆ ಅದು 377 ಅದ್ರ ಬಗ್ಗೆ ಮತ್ತೆ ಮುಂದೆ ಕೇಳ್ತಾನೆ. ಮೇಡಮ್, ಏನಿದು ತೀರ್ಪು, ಏನು ಹೇಳಿದೆ? ಅಂದ್ರೆ ಅವರು ಈ LGBT ಕಮ್ಯುನಿಟಿ ಏನಿದೆ, ಅವರು ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಈ ಬಿಲ್ ಅನ್ನು ಪಾಸ್ ಮಾಡೋದಕ್ಕೋಸ್ಕರ. ಒಮ್ಮೆ ಇದು 4 ವರ್ಷಕ್ಕೆ ಮುಂಚೆ ಆಯ್ತು, ಅದಕ್ಕೆ ತುಂಬಾ ವಿರೋಧಗಳು ಬಂದು ಅದು ಒಮ್ಮೆಗೆ ಅಲ್ಲಿ ಸ್ಟಾಪ್ ಆಯ್ತು. ಸೊ ನಂತರ ಫೈಟ್ ಅದು ಸುಪ್ರೀಂ ಕೋರ್ಟ್ ತನಕ ಹೋಯಿತು. ಹಾಗೆ ನಿನ್ನೆ ಜಡ್ಜ್ಮೆಂಟ್ ಆಯ್ತು 377. ಸೊ ಈಗ ಎಲ್ಲ ದೇಶದಲ್ಲಿ ಎಲ್ಲ ಮಂಗಳಮುಖಿಯರು ಸಂತೋಷ ಪಡ್ತಾ ಇದ್ದಾರೆ, ಯಾಕಂದ್ರೆ ಅವರ ಹಕ್ಕುಗಳು ಅವರಿಗೆ ಸಿಕ್ಕಿತು ಅಂತ ಹೇಳಿ ಅವರು ತುಂಬಾ ಸಂತೋಷ ಪಡ್ತಾ ಇದ್ದಾರೆ. ಓಕೆ, ಇದ್ರ ಬಗ್ಗೆ ಒಂದಷ್ಟು ಬೇರೆ ಇದನ್ನ ಕೇಳ್ತಾನೆ. ನಿಮ್ಗೆ ಏನ್ ಅನಿಸಿದೆ ತೀರ್ಪು? ನಮ್ಗೆ ಇದು ಖುಷಿ ಆಯ್ತು, ತುಂಬಾ ಹೆಮ್ಮೆವಾದ ವಿಷಯ ಇದು. ಯಾಕಂತ ಹೇಳಿದ್ರೆ ಈ 377 ಕೇಸ್ ಇದ್ರಿಂದ ನಮ್ಗೆ ತುಂಬಾ ದೌರ್ಜನ್ಯ ನಡೀತಾ ಇತ್ತು ನಮ್ಮ ಮೇಲೆ. ಸೊ ಈಗ ನಾವೇನೂ ತಪ್ಪು ಮಾಡಿದ್ರೆ ಅದು ಅದ್ರೊಳಗಡೆ ತುರ್ತು ಒಳ್ಳಾಗಿದೆ. ಸೊ ನಾವು ತಪ್ಪು ಮಾಡದೇ ಇದ್ರು ಕೂಡ ನಮ್ಮ ಮೇಲೆ ತುಂಬಾ ದೌರ್ಜನ್ಯ ಮಾಡ್ತಾ ಇದ್ರು. ಸೊ ನಾವ್ ಎಲ್ಲಿ ಏನ್ ಮಾಡಿದ್ರು ಕೂಡ ಎಲ್ಲ ನೋಡೋ ಜನತೆಗೆ ಅದು ತಪ್ಪಾಗಿ ಕಾಣ್ತಾ ಇತ್ತು. ಸೊ ಈಗ ಜಡ್ಜ್ಮೆಂಟ್ ಕೋರ್ಟ್ ಮೂಲಕ ನಮ್ಗೆ 377 ಕೇಸ್ ಅದನ್ನ ಅದು ಒಂದು ತೆಗೆದಿದ್ದಾರೆ ಅಂದ್ರೆ ನಮ್ಗೆ ತುಂಬಾ ಹೆಮ್ಮೆವಾದ ವಿಷಯ, ತುಂಬಾ ಖುಷಿ ಆಗಿದೆ ನಮಗೆ. ಓಕೆ, ಈ ಬಗ್ಗೆ ಬಹಳ ವಿರೋಧಗಳು ಬಹಳ ವರ್ಷಗಳಿಂದ ಕೋರ್ಟಿಗೆ ಬಂದಾಗ ವಿರೋಧ ಇತ್ತು ಅಂತ ಅನ್ನೋದು. ಓಕೆ, ಟ್ರಾನ್ಸ್ಜೆಂಡರ್ ನಡುವೆ ಅವರ ಸೆಕ್ಸುವಲ್ ಆದಂಥ ಇದು ಏನು ಉಳಿದವರಿಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಈ LGB ಈ 3 ಇದೆಯಲ್ಲ, ಇದ್ರ ಬಗ್ಗೆ ಬಹಳ ದೊಡ್ಡವಾದಂಥ ವಿರೋಧ ಇರುವಂಥದ್ದು. ಸೊ ಹಾಗಿದ್ರೆ ಇಲ್ಲಿವರೆಗಿನ ವಿರೋಧಗಳು ಮತ್ತು ಇದಕ್ಕೆ ಈಗ ಸಿಕ್ಕಿರುವಂಥ ಒಪ್ಪಿಗೆಗಳು, ಈ ಹಿಂದೆ ಇದನ್ನು ವಿರೋಧ ಯಾಕೆ ವ್ಯಕ್ತ ಆಯಿತು ರಮೇಗೌಡರೇ? ಅಂದ್ರೆ ಇದು ನೋಡಿ, ಇದು ನಮ್ಮ ಭಾರತ ದೇಶದಲ್ಲಿ ಸಂಪ್ರದಾಯಗಳು ಇದು ಎಲ್ಲ ತುಂಬ ಉಂಟು. ಎಲ್ಲ ಧರ್ಮಗಳಲ್ಲೂ ಅವರವರದ್ದೇ ಆದಂಥ ರೀತಿಯಲ್ಲಿದೆ. ಆದರೆ ಕೆಲವರಲ್ಲಿ ಗೊಂದಲಗಳಿದೆ ಇದ್ರಲ್ಲೂ ಸಹ. ಹಾಗೆ ಕೆಲವರು ಅರ್ಥನೂ ಮಾಡ್ಕೊಳ್ತಾರೆ, ಕೆಲವರು ಅರ್ಥನೂ ಮಾಡ್ಕೊಳ್ಳೋದಿಲ್ಲ. ಈಗ ಒಂದು ಗಂಡು ಹೆಣ್ಣು ಆಗಲಿ, ಒಂದು ಗಂಡು ಆಗಲಿ, ಒಂದು ಹೆಣ್ಣೆ ಆಗಲಿ, ಅವರು ಒಂದು 4 ಗೋಡೆಗಳ ಮಧ್ಯೆ ಇದ್ದಾಗ, ಈಗ ಅಷ್ಟೆಲ್ಲ ನಮ್ದು ಇದು ಈ 377 ಅನ್ನೋ ಅಂತ ಕಾಯ್ದೆ ಬರೀ ನಮ್ಮ ಸಮುದಾಯದವ್ರು ಅಂಥವ್ರಿಗೆ ಬೀಳೋ ಅಂಥದ್ದಲ್ಲ, ಒಂದು ಗಂಡು ಹೆಣ್ಣಿಗೂ ಬೀಳುವಂಥದ್ದು ಇದು. ಅಂದ್ರೆ ಜಲ್ದಿ ನಾವು ಸಿಗಾಕೊಳ್ತೇವೆ ಇದರಲ್ಲಿ. ಯಾಕಂದ್ರೆ ನಾವು ರೋಡಲ್ಲಿ ಇರೋದು ಅಲ್ವಾ, ನಮ್ಗೆ ಅಪ್ಪ ಅಮ್ಮ ಹೊರಕ್ ಹಾಕ್ತಾರೆ, ನಾವು ತುಂಬಾ ಕಷ್ಟಪಡ್ಬೇಕಾಗುತ್ತೆ. ನಾವು ಒಂದು ಭಿಕ್ಷಾಟನೆ, ಒಂದು ಸೆಕ್ಸ್ ವರ್ಕ್ ಮಾಡ್ಕೊಂಡು ನಾವು ಜೀವನ ಸಾಗಿಸ್ತಾ ಬರ್ಬೇಕಾಗುತ್ತೆ. ಅನಿವಾರ್ಯತೆಯಿಂದ ನಾವು ಜೀವನ ಮಾಡ್ಬೇಕಾಗುತ್ತೆ. ಇಲ್ಲ ರೂಮ್ ಬಾಡಿಗೆ ಕಟ್ಟೋದಾಗ್ಲಿ, ಪ್ರತಿಯೊಂದಕ್ಕೂ ಅನಿವಾರ್ಯತೆ ಆಗುತ್ತೆ. ಆದ್ರೆ ಜಲ್ದಿ ಸಿಕ್ಬೀಳೋದು ನಮ್ಮ ಕಮ್ಯುನಿಟೀಸ್ಗಳೇ. ಅಂದ್ರೆ ಒಂದು 4 ಗೋಡೆಗಳ ಮಧ್ಯೆ ಒಂದು ಗಂಡು ಹೆಣ್ಣು ಏನ್ ಮಾಡ್ತಾರೆ ಅಂತ ನಾವೆಲ್ಲ ನೋಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಅವ್ರ ಬೆಡ್ರೂಮ್ ತನಕ ಹೋಗೋ ಅಧಿಕಾರ ನಮಗೆ ಕೊಟ್ಟಿಲ್ಲ. ಆದ್ರೆ ಅವರು ಅಲ್ಲಿ ಗುದ ಸಂಭೋಗದಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಿಕೊಳ್ತಾರೋ, ಮತ್ತೆ ಬೇರೆ ಬೇರೆ ಏನೇನ್ ಮಾಡ್ಕೋತಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಬೇಗ ಸಿಗಾಕೊಳ್ಳೋದು ಅಂದ್ರೆ ನಮ್ಮನ್ನ ನೋಡಿದ ತಕ್ಷಣನೇ ಆಕರ್ಷಣೆಗೆ ಒಳಗಾಗೋದು ಅಂದ್ರೆ ನಮ್ಮ ಸಮುದಾಯದವ್ರೆ ಅಂತ ಹೇಳ್ಕೊತೀನಿ. ಅದ್ರಲ್ಲಿ ಗೇಸ್ಗಳು, ಲೆಸ್ಬಿನ್ಗಳದ್ದು ವಿಚಾರದಲ್ಲಿ ನಾನು ಅಷ್ಟು ತಿಳ್ಕೊಂಡಿಲ್ಲ. ಒಟ್ಟಿಗೆ ಈ ನಮ್ಮ ಇದ್ರಲ್ಲಿ ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ ಎಲ್ಲರನ್ನೂ ಸೇರಿ ಟ್ರಾನ್ಸ್ಜೆಂಡರ್ ಅಂತ ಹೇಳ್ಬಿಟ್ಟು ಒಂದು ತಕಡಿನಲ್ಲಿ ಹಾಕಿ ತೂಗ್ತಾ ಇದೆ. ಹಾಗೆ ಅವ್ರ ಬಗ್ಗೆ ಅಷ್ಟು ನನಗೆ ತಿಳ್ಕೊಂಡಿದ್ದೀನಿ ನಾನು, ಅಂದ್ರೆ ಅಷ್ಟು ಇದಾಗಿ ಗೊತ್ತಿಲ್ಲ. ಅದಕ್ಕೆ ಯಾಕೆ ವಿರೋಧ ಅನ್ನೋದ್ರ ಬಗ್ಗೆ ಅಂದ್ರೆ ಇದೆ ಸಲಿಂಗ ಕಾಮ ಅಲ್ಲ, ಬಹುಶಃ ನಮಗೆ ಮಂಗಳೂರಿನಂತ ಪರಿಸರದಲ್ಲಿ LGB ಅಂತ ಅನ್ನೋದು ಹೊರ ಪ್ರಪಂಚಕ್ಕೆ ಗೊತ್ತಿಲ್ಲ ಅಲ್ಲ ಮೇಡಮ್? ಹೌದು, ಟ್ರಾನ್ಸ್ಜೆಂಡರ್ ಬಗೆಗೆ ಗೊತ್ತಿದೆ. ಬಟ್ ಇಲ್ಲಿ ಈ ಒಂದು ಇದರಲ್ಲಿ ಬಂದಾಗ, ಆದ್ರೆ ಈ 3 ಗಂಡಿನ ಜೊತೆ ಅಥವಾ ಹೆಣ್ಣಿನ ಜೊತೆ ಸೆಕ್ಸ್ ಮಾಡೋದು ಒಂದು ರೀತಿ ಅಸಹ್ಯ ಅಲ್ವಾ, ಸಮಾಜ ಬಾಹಿರ ಅಲ್ವಾ ಅಂತ ಅನ್ನುವಂಥದ್ದು. ಸೊ ಈಗ ಇಂಥ ಪರಿಸ್ಥಿತಿಗಳು ಬಂದಾಗ ಏನು ಇದು ಮಾಡ್ಕೋಬಹುದು, ಯಾವ ರೀತಿಯಲ್ಲಿ ಸ್ವೀಕರಿಸಬಹುದು? ಅಲ್ಲ, ಬೇರೆ ದೇಶಗಳಲ್ಲಿ ಅಮೆರಿಕದಲ್ಲೆಲ್ಲ ಲೆಸ್ಬಿಯನ್ಸ್, ಗೇಸ್ ಎಲ್ಲ ಇವೆ. ಓಕೆ, ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅದು ತಪ್ಪು ಅಂತೇಳಿ ಆ ಕಾನೂನನ್ನು ರಚಿಸಿದ್ರು. ಅದರಿಂದ ಈಗ ನಿನ್ನೆ ಅವರು ಅದನ್ನು ತೆಗೆದು ಹಾಕಿದ್ದಾರೆ. 377 ಈಗ ಬಿಲ್ ಪಾಸ್ ಆಗಿದೆ. ಸೊ ಅವರಿಗೆ ಅವರ ರೈಟ್ಸ್ ಅನ್ನು ಕೊಟ್ಟಿದ್ದಾರೆ. ಈಗ ಬಹುಶಃ ಭಾರತವೇ ಕೊನೆಯಂತ ರಾಷ್ಟ್ರಗಳ ಅಥವಾ ಇನ್ನೂ ಬೇರೆ ರಾಷ್ಟ್ರಗಳು ಇವೆಯಾ ಇದನ್ನು ಇರಬಹುದು, ನನಗೆ ಅಷ್ಟು ಮಾಹಿತಿ ಇಲ್ಲ. ಓಕೆ, ಅಂದ್ರೆ ಬಹಳ ವರ್ಷಗಳಿಂದ ಇದು ನೆನೆಗುದಿಗೆ ಬಿದ್ದಿದೆ ಅಂತ. ಹೌದು, ಸಾಧಾರಣ ಒಂದು 20 years ಆಯ್ತಾ ಅಂತ ಹೇಳಿ, ಒಂದು 20 ವರ್ಷದಿಂದ 20 ವರ್ಷದ ನಂತರ ಇದು ಜಯ ಹೇಳ್ಬಹುದು ಒಂದು. ಓಕೆ ಓಕೆ ಓಕೆ. ಈಗ ನನಗೆ ಇಲ್ಲಿ ಭಾರತದಂಥ ದೇಶದಲ್ಲಿ
ನಮಗೆ ಈಗ ಈಗ ಈ ತೀರ್ಪು ಬಂತು, ಈಗ ಎಲ್ಲರೂ ಒಪ್ಪಿಕೊಳ್ಳು. ಆದರೆ ಇಲ್ಲಿನ ಒಂದಷ್ಟು ಸಾಂಪ್ರದಾಯಿಕವಾದಂಥ ಬದುಕು ಇವೆಲ್ಲ ಗಮನಿಸುವಾಗ ಇದು ಎಷ್ಟು ಸಹ್ಯ ಎನಿಸಬಹುದು ಅಂತ ಮುಂದಿನ ದಿನಗಳಲ್ಲಿ ಬಹುಶಃ ಇದನ್ನು ಉಳಿದ ಸಮಾಜ ಇದು ಎಷ್ಟು ಸ್ವೀಕಾರ ಮಾಡಬಹುದು ಅಂತ. ಆದರೂ ಕೊನೆಗೂ ಸುಪ್ರೀಂ ಕೋರ್ಟ್ ಅಸ್ತು ಅಂತ ಅಂದಾಗ ಇನ್ನು ಒಟ್ಟು ಸಮಾಜವನ್ನು ಯಾವ ರೀತಿ ಸ್ವೀಕಾರ ಮಾಡಿಕೊಳ್ತದೆ ಅಂತ ಅನ್ನುವಂಥದ್ದು ಇರುತ್ತದೆ. ಇದರ ಬಗ್ಗೆ ಚರ್ಚೆ ಮಾಡಬೇಕು. ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ಈ ಚರ್ಚೆ ಬರ್ತದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವೀಗಾಗಲೇ ಚರ್ಚೆ ಮಾಡ್ತಾ ಇದ್ವಿ, ಸಲಿಂಗ ಕಾಮ ವೈಯಕ್ತಿಕವಾದಂಥ ಹಕ್ಕು ಮತ್ತು ಅದು ಅಪರಾಧ ಅಲ್ಲ ಅಂತ ಸುಪ್ರೀಂ ಕೋರ್ಟ್ನ ಪಂಚಸದಸ್ಯ ಪೀಠ ಈಗಾಗಲೇ ತೀರ್ಪಿಟ್ಟಿದೆ. ಈ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಮೇಡಮ್, ಇಲ್ಲಿ ಈಗ ನಾನು ಆ ಒಂದು ಆಗ ಬ್ರೇಕ್ ತೆಗೆದುಕೊಳ್ಳುವಂಥ ಮೊದಲು ಹೇಳಿದಂಥ ಅಂಶಗಳು ಮತ್ತೆ ತೆಗೆದುಕೊಳ್ತೇನೆ. ಆದರೆ ನೀವು ಆಗ ಒಂದು ಹೇಳಿದ್ರಿ, ಬ್ರಿಟಿಷರ ಕಾಲದಿಂದಲೇ ಇದನ್ನು ಅದುಮಿಡುವಂಥ ಕಾರ್ಯಗಳು ಆಗಿತ್ತು ಅಂತನ್ನುವಂಥದ್ದು. ಅಂದರೆ ಈ LGBT ಎಲ್ಲ ಕಮ್ಯುನಿಟಿಯನ್ನು ಅದು ಈ ಕಾನೂನಿಂದ ಅಂದರೆ ಭಾಳ ಈ ರೀತಿಯಾದಂಥ ಕಮ್ಯುನಿಟಿಯನ್ನೇ ಅದು ಅಲ್ಲೆಗೆಳೆದಿತ್ತು ಅಂತನಾ, ಹೇಗೆ ಅಲ್ಲ? ಅಂದ್ರೆ ನಾನು ತಿಳಿಸೋದೇನಂದ್ರೆ, ಇದು ನಮ್ಮ ದೇಶದಲ್ಲಿ ಯಾರೂ ಈ ಕಾನೂನ ತಂದಿದ್ದಲ್ಲ, ನಮ್ಮ ಭಾರತ ದೇಶದಲ್ಲಿ ತಂದದ್ದಲ್ಲ. ಇದು ಬ್ರಿಟಿಷರು ಏನ್ ನಮ್ಮ ಭಾರತ ದೇಶನ 250 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ರು, ಅವರು ತಂದಂತ ಕಾಯ್ದೆ ಇದು. ಅದನ್ನ ಇನ್ನ ನಮ್ಮ ದೇಶದಲ್ಲಿ ಇಡಲಾಗಿತ್ತು. ಅಷ್ಟು ಬಿಟ್ರೆ ಮತ್ತೆ ಅವ್ರು ಏನಕ್ಕೋಸ್ಕರ ತಂದಿದ್ರು, ಅವ್ರು ತಂದ್ಮೇಲೆನೆ ನಮ್ಮಂತ ಅಂದ್ರೆ ಇದರಲ್ಲಿ ನಾವು ಮಂಗಳಮುಖಿಯರ ನೋಡಿ, ಹಿಜ್ರಾ ಕಲ್ಚರ್ ಅಂದ್ರೆ ಟ್ರಾನ್ಸ್ಜೆಂಡರ್ ಅಂತೀವಲ್ಲ, ಅದ್ರಲ್ಲಿ ನಮ್ಮದೇ ಆದಂಥ ಸಂಸ್ಕೃತಿ ಉಂಟು, ನಮಗೆ ಆದಂಥ ಇದು ಉಂಟು, ಕಲ್ಚರ್ ಉಂಟು. ಈಗ ನಾವು ಗುರು, ಅಮ್ಮ, ಚೇಲ, ನನ್ಕಿಂತ ದೊಡ್ಡವ್ರು ನಾನು ಗುರು ಅನ್ನೋದು, ಈಗ ಇವಳು ಚಿಕ್ಕವ್ರನ್ನ ಮಗಳು ಅನ್ನೋದು. ಆಮೇಲೆ ನಾವೊಂದು ಏನು ಆಗ ಹಿಂದೆ ರಾಜರ ಕಾಲದಲ್ಲಿ ನಮಗೆ ಇದು ರಾಣಿಯರ ಸಖಿಯರಾಗಿ ರಾಜ ನೇಮಕ ಮಾಡ್ತಿದ್ರು ನಮ್ಮಂಥವ್ರನ್ನ. ಯಾರು ಈ ತರ ಮಂಗಳಮುಖಿಯರು ಕಾಣ್ತಾರೆ ಅವ್ರನ್ನ ಮಾಡ್ತಿದ್ರು. ಆಮೇಲೆ ಅಷ್ಟು ಅದಲ್ಲದೆ ರಾಮಾಯಣದಲ್ಲಿ ರಾಮ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗ್ಬೇಕಾದ್ರೆ ಎಲ್ಲರೂ ಊರಿನವರೆಲ್ಲ 14 ವರ್ಷ ವನವಾಸಕ್ಕೆ ಶ್ರೀರಾಮನ ಕಳಿಸ್ಲಿಕ್ಕೆ ಬಂದಂತ ಸಮಯದಲ್ಲಿ, ಓ ಗಂಡಸರೇ, ಓ ಹೆಂಗಸರೇ, ಎಲ್ಲ ನಿಮ್ಮ ಮನೆಗೆ ತೆರಳಿ ಅಂತ ರಾಮ ಹೇಳ್ಬಿಟ್ಟು ಕಾಡಿಗೆ ಹೋಗ್ತಾರೆ. ರಾಮ 14 ವರ್ಷ ವನವಾಸ ಪಟ್ಟು ಎಲ್ಲ ಇದು ಮುಗಿಸ್ಕೊಂಡು ಊರ್ ದಡೆಗೆ ಬಂದಾಗ ಅಲ್ಲಿ ನನ್ನ ಸಮುದಾಯದವರು ಮಂಗಳಮುಖಿಯರು ಅಲ್ಲೇ ಕೂತಿದ್ರು. ಅವಾಗ ರಾಮ ಕೇಳ್ತಾರೆ, ನಿಮ್ಗೆ ಅವತ್ತೇ ತಿಳಿಸಿದ್ವಲ್ಲ ನಾವು ಹೋಗ್ಲಿಕ್ಕೆ, ಇನ್ನ ಹೋಗಿಲ್ವಾ ನೀವು ಅಂದಾಗ ನನ್ನ ಸಮುದಾಯದವ್ರು ಹೇಳ್ತಾರೆ, ಓ ರಾಮ, ನೀನು ಓ ಗಂಡಸರೇ ಹೋಗು ಅಂದೆ, ಓ ಹೆಂಗಸರು ಹೋಗು ಅಂದೆ, ನಾನೊಂದು ಗಂಡು ಅಲ್ಲ ಹೆಣ್ಣು ಅಲ್ಲ, ನಾನ್ ನಿನ್ನ ಅಪ್ಪಣೆ ಇಲ್ದಾನೆ ಹೇಗ್ ಹೋಗ್ಲಿ ಅಂತ ಕೇಳ್ತಾರೆ. ಆಗ ಕೇಳಿದಾಗ ರಾಮ, ಹೌದಾ, ಹಾಗಿದ್ರೆ ನೀವು ಎಲ್ಲೋದ್ರು ನನ್ನಿಂದ ಇದಾಗಿದೆ, ನೀವು ಎಲ್ಲೋದ್ರು ಯಾರಿಗಾದ್ರೂ ಆಶೀರ್ವಾದ ಮಾಡಿದ್ರೆ ಅದು ವರ ಒಳ್ಳೇದಾಗ್ಲಿ ಅಂತ ಹೇಳಿ ಅದೊಂದು ವರನ ನಮ್ಮ ಇದ್ರವ್ರಿಗೆ ಕೊಡ್ತಾರೆ. ಅದು ಅಲ್ಲಿಂದ ಬೆಳ್ಕೊಂಡ್ ಬರುತ್ತೆ. ಅವಾಗೆಲ್ಲ ನಮ್ಗೆ ಎಲ್ಲಾ ಧರ್ಮಗಳಲ್ಲೂ ಒಂದು ಒಳ್ಳೆ ಅಭಿಪ್ರಾಯ ಇತ್ತು ಹಿಂದೆ. ಈಗ ಶ್ರೀಕೃಷ್ಣ ಮಹಾಭಾರತದಲ್ಲೆಲ್ಲ ಶಿಖಂಡಿ ಅಂತಿದ್ರು. ಹಾಗೆ ತುಂಬಾ ಅದ್ರಲ್ಲಿ ಗೌರವನೂ ಇತ್ತು. ಈ ಬ್ರಿಟಿಷರು ಏನು ನಮ್ಮ ದೇಶಕ್ಕೆ ಆಳ್ವಿಕೆ ಮಾಡ್ಲಿಕ್ಕೆ ಬಂದ್ರು, ಅವಾಗ ನಮ್ಮನ್ನ ಇದನ್ನ ಬರೀ ಸೆಕ್ಸ್ ಇದಕ್ಕೇನೆ ಮಾಡ್ಬಿಟ್ರು ಅವರು. ಅಂದ್ರೆ ನಮ್ಮಲ್ಲಿ ಕೆಲವರು ನಾವು ಇದ್ರ ಸೆಕ್ಸ್ ಆಧಾರಿತವಾಗಿ ನಾವು ಜೀವನ ಮಾಡ್ತಿಲ್ಲ, ನಮ್ಗೆ ನಾಚಿಕೆ ಆಗುತ್ತೆ, ನಮಗೂ ಅಸಹ್ಯ ಇದೆ, ನಮಗೂ ಸಂಸ್ಕೃತಿ ಇದೆ, ನಮಗೂ ಸಹ ಇದುಂಟು. ನಮ್ಗೆ ಕೆಲಸ ಅನ್ನೋದೊಂದು ಸಿಕ್ಕಿದ್ರೆ ನಾವು ಕೆಲಸ ಮಾಡಿ ಬದುಕು ಅನ್ನೋ ಘನತೆಯಿಂದ ಮತ್ತು ನಾನು ಗೌರವದಿಂದ ಬದುಕಬೇಕು ಅನ್ನೋದು ನಮ್ಮ ಆಸೆ ಆಗಿದೆ. ಆದ್ರೆ ಅನಿವಾರ್ಯತೆಯಿಂದ ಇವತ್ತು ರೋಡ್ನಲ್ಲಿ ನಾವು ನಿಂತ್ಕೊಂಡು ಮಾಡ್ಕೊಂಡು ಭಿಕ್ಷಾಟನೆ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ಬ್ರಿಟಿಷರ ಕಾಲದಿಂದ ಮಂಗಳಮುಖಿಯರ ಮೇಲಿದ್ದಂತ ಒಂದು ಭಾವನೆನ ಬದಲಾವಾಯ್ತಾ ಬಂತು. ಅಂದ್ರೆ ಇವ್ರು ಬರೀ ಇದೇ ಅದೊಂದು ಮಾಡಿ ನಮ್ಮನ್ನ ಹಲ್ಲೆಗಳೆಲ್ಲ ಆಯ್ತು ವಿನಃ, ಆದ್ರೆ ಮುಂಚೆ ನಮ್ಗೆ ಈಗ್ಲೂ ಸಹ ನಮ್ಗೆ ಮಹಾರಾಜರು ಕೊಟ್ಟಂತ ಬಾಂಬೆನಲ್ಲಿ, ಮಹಾರಾಷ್ಟ್ರದಲ್ಲಾಗ್ಲಿ, ಹೈದರಾಬಾದ್ ಆಗ್ಲಿ ಇದು ಮನೆಗಳು ಏನಿದೆ ಅದ್ರಲ್ಲಿ ಇನ್ನ ನಮ್ಮ ಪೂರ್ವಿಕರು ಅಂದ್ರೆ ದೊಡ್ಡವರು ಅಲ್ಲೇ ಇದ್ದಾರೆ. ಅದು ಮಹಾರಾಜರು ಕೊಟ್ಟಂತ ಜಾಗ, ಅದು ಅದ್ರಲ್ಲೇ ಇನ್ನ ಜೀವನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾದ್ರೆ ಸಂಜನಾ ಅವರೇ, ಈ ವಿಜಯೋತ್ಸವ ಮಾಡುವ ಸಂದರ್ಭದಲ್ಲಿ ಮಂಗಳಮುಖಿಯರಿಗೆ ಈ ರೀತಿಯಾದಂಥ ಭಾವನೆಗಳು ಬರುವುದಿಲ್ವಾ?
ಇದನ್ನ ಬಹಳ ಮುಖ್ಯವಾಗಿ ಮಂಗಳಮುಖಿಯರೇ ಆಚರಣೆ ಮಾಡಬೇಕಾಗಿರೋದು ಅಂತ ಅನ್ನುವಂಥದ್ದು. ಯಾಕಂತಂದ್ರೆ ನಾವು ತುಂಬಾ ನೋವಲ್ಲಿ ಇದ್ವಲ್ಲ ಸರ್, ತುಂಬಾ ನೋವಲ್ಲಿ. ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಇಡೀ ಒಂದು ಮಂಗಳಮುಖಿ ಕಮ್ಯುನಿಟಿಗೋಸ್ಕರನೇ ಈ ಒಂದು ಕಾನೂನನ್ನ ಜಾರಿಗೆ ತಂದಾಗಿ ಆಗಿದೆಯಾ ಅಂತ ಅನ್ನುವಂಥದ್ದು. ಇಲ್ಲ, ಇದು ಮಂಗಳಮುಖಿಯರಿಗೆ ಅಂತ ಅಲ್ಲ, LGBT ಅಂತ ಎಲ್ಲರೂ ಬಂತಲ್ವಾ ಇದ್ರ ಬೇರೆ ಕಮ್ಯುನಿಟಿಗಳು ಇಡೀ ಇದು ಮಂಗಳಮುಖಿಯರಿಗೆ ಬಂದಂತದ್ದು. ಸೊ ಇದನ್ನ ಆಚರಣೆ ಮಾಡ್ಕೊಳ್ತಿದ್ದಾರೆ ಇವರು ಅಂತ ಅನ್ನುವಂಥದ್ದು. ಅಂದ್ರೆ ಇದ್ರ ಹಿಂದಿರುವಂತ ಔಚಿತ್ಯಗಳು ಏನು ಅಂತ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಏನ್ ಹೇಳ್ತೀರಿ ಸಂಜನಾ? ಖುಷಿ ಆಗ್ತಾ ಉಂಟು, ಅದೇ ಏನ್ ಹೇಳಕ್ಕೂ ಮಾತುಗಳು ಇಲ್ಲ ನಮ್ಗೆ ಏನ್ ಹೇಳೋದು ಅಂತ. ಸೊ ಅಂದ್ರೆ ನಾವು ಒಂದು ಒಳ್ಳೆ ರೀತಿ ಬದುಕ್ತೇವೆ, ನಾವು ಒಳ್ಳೆ ರೀತಿ ಬದುಕ್ಬೇಕಂತ ಆಸೆನೂ ಉಂಟು. ಸೊ ಹಿಂದೆ ಸಮಾಜ ನಮ್ಗೆ ಕೆಟ್ಟ ದೃಷ್ಟಿನ ನೋಡ್ತಾ ಇತ್ತು. ಯಾಕಂತ ಹೇಳಿದ್ರೆ ಇವ್ರು ಭಿಕ್ಷಾಟನೆ, ಸೆಕ್ಸ್ ವರ್ಕು, ಅದು ಇದು ಅಂತ ಹೇಳ್ತಾರೆ. ನಾವು ಭಿಕ್ಷಾಟನೆ ಮಾಡ್ತಿಲ್ಲ, ನಾವು ಸೆಕ್ಸ್ ವರ್ಕು ಮಾಡ್ತಿಲ್ಲ. ಯಾಕಂತ ಅಂದು ನಾನು ಪ್ಯಾಂಟ್ ಶರ್ಟ್ ಹಾಕೊ ಬಂದಾಗ ನಡೀತಾ ಇದೆ ಇದೇ ತರ ಇದ್ದೆ. ಅವಾಗ ನಾನು ಗಣೇಶ ಅಂತ ಹೆಸರಿಟ್ಕೊಂಡಿದ್ದೆ. ಅವಾಗ ಅದೇ ಸೊಸೈಟಿ ನನಗೆ ಇಡಿಡ ಚಕ್ಕ 9 ಅಂತ ಕರೀತು ನನಗೆ. ನಾನೇನ್ ಮಾಡಿದೆ, ಅದೇ ಡ್ರೆಸ್ ಹಾಕೊಂಡು ನಾನು ಇರ್ಬೋದಿತ್ತಲ್ಲ. ನನ್ನ ರೇಗ್ಸಿದ್ದು ಸೊಸೈಟಿ, ಆಡ್ಕೊಂಡಿದ್ದು ಸೊಸೈಟಿ ತಾನೆ. ಸೊ ಅದು ನಂಗೆ ನೋವಾಗಿ ನಾನು ಊರ್ ಬಿಟ್ಟು ಬಂದು ನಮ್ಮ ಕಮಿಟಿಗಳ ಜೊತೆ ಸೇರಿ ನಾನು ಸರ್ಜರಿ ಮಾಡಿ ಒಂದು ಆಪರೇಷನ್ ಮಾಡ್ಕೊಂಡು ಒಂದು ಹೆಣ್ಣಾಗಿ ಪರಿವರ್ತನೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ. ಅಂದಿನಿಂದ ನಾನು ಈ ಕಡೆನೂ ಅಲ್ಲ ಆ ಕಡೆನೂ ಅಲ್ಲ, ಯಾವ್ದಾದ್ರು ಒಂದು ಮಧ್ಯದಲ್ಲಿ ಇರ್ಬೇಕಂತ ಒಂದು ಭಾವನೆ ನನ್ನ ಮನಸ್ಸಲ್ಲಿ ಹುಟ್ಟಿ, ಅವಾಗ ನಾನು ಸರ್ಜರಿ ಮಾಡ್ಕೊಂಡೆ. ಸೊ ಇವಾಗ ಅವಾಗೂ ನೆಮ್ಮದಿಲ್ಲ, ಇವಾಗೂ ನೆಮ್ಮದಿಲ್ಲ. ಅದ್ರಲ್ಲಿ ಬೇರೆ 377 ಕೇಸ್ ಬೇರೆ ನಮ್ಮಲ್ಲಿ. ಎಲ್ಲೋದ್ರು ನಮ್ಮ ಮೇಲೆ ಕೇಸ್, ಏನು ಬದುಕೋಣ, ಏನ್ ಮಾಡೋಣ ಅಂತ ಅದೊಂದು ಟೆನ್ಷನ್. ಸೊ 377 ಹಬ್ಬ ಕೊನೆಗೂ 377 ಗುಡ್ ಬೈ. ಹಾಗಾಗಿ ಇಷ್ಟೊಂದು ಸಂತೋಷ ಅಂತ ಮೇಡಮ್. ಈ ಹಿಂದೆ ಬಂದಂತ ಒಂದು ಕೋರ್ಟ್ ಕೊಟ್ಟಿರೋ ತೀರ್ಪು ಅಂದ್ರೆ ಇಲ್ಲಿ ಮಂಗಳಮುಖಿಯರ ಅವರ ಸ್ವಾತಂತ್ರ್ಯಗಳು ಹೆಚ್ಚೆಚ್ಚು ಗಟ್ಟಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಹೌದು, ಯಾಕೆಂದ್ರೆ ಮೊದಲು ಮಂಗಳಮುಖಿಯರಂದ್ರೆ ಎಲ್ಲರಿಗೂ ಹೆದರಿಕೆ ಸಹ ಇತ್ತು. ಯಾಕೆಂದ್ರೆ ಅವರು ಮೈ ಮುಟ್ತಿದ್ರು, ಉಪದ್ರ ಕೊಡ್ತಿದ್ರು, ಇರಿಟೇಷನ್ ಆಗ್ತಿತ್ತು. ಆದ್ರೆ ಬರ್ತಾ ಬರ್ತಾ ಈಗ ಜನರು ಚೇಂಜ್ ಆಗಿದ್ದಾರೆ. ಮಂಗಳಮುಖಿಯರಿಗೆ ಈಗ ರೆಸ್ಪೆಕ್ಟ್ ಕೊಡಲು ಸ್ಟಾರ್ಟ್ ಮಾಡಿದ್ದಾರೆ. ಅವರು ಬದಲಾಗಿದ್ದಾರೆ, ತುಂಬಾ ಅವರಲ್ಲಿ ಬದಲಾವಣೆಗಳಿವೆ. ಈಗ ಇವನ್ ಅವರದ್ದು ವೇ ಆಫ್ ಡ್ರೆಸ್ಸಿಂಗ್, ಅವರು ಡ್ರೆಸ್ ಹಾಕೋದು ಮೊದಲು ತುಂಬಾ ಇದಿತ್ತು. ಆದ್ರೆ ನಮ್ಮ ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ ಏನ್ ಮಾಡಿದ್ದಾರೆ, ಅವರಿಗೆ ಫಸ್ಟ್ ಹೇಗೆ ಇರಬೇಕು ಸಮಾಜದಲ್ಲಿ. ಈಗ ಸಮಾಜ ಅವರನ್ನು ಎಕ್ಸೆಪ್ಟ್ ಮಾಡ್ಬೇಕಾದ್ರೆ ಅವರು ಹಾಗೆ ಇರಬೇಕು. ನಾನು ಅವರಿಗೆ ಹೇಳಿದ್ದು, ನಮ್ಮಾಗೆ ಆಗ್ಬೇಕಾದ್ರೆ ನೀವು ನಮ್ಮಾಗೆ ಗುಣಗಳನ್ನು ರೂಢಿ ಮಾಡಿಕೊಳ್ಬೇಕು. ಹಾಗೆ ಅವರು ಬರ್ಬರುತ್ತಾ ಚೇಂಜ್ ಆಗ್ತಾ ಹೋಗಿ ಈಗ ಇವರೆಲ್ಲ ತುಂಬಾ ಅಂದ್ರೆ ಈಗ ಸಂಜನಾ ಈಗ ಬ್ಯೂಟಿಷಿಯನ್ ಆಗಿ ಕೆಲಸ ಮಾಡ್ತಾರೆ. ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಅವರ ಮನೆಯ ಮಗಳಾಗಿ ಅವರನ್ನು ನೋಡ್ತಾ ಇದ್ದಾರೆ. ಊಟ ತಿಂಡಿ ಎಲ್ಲ ಅಲ್ಲೇ ಆಗ್ತದೆ. ಹಾಗೆ ಅಂದ್ರೆ ಸಮಾಜ ಎಕ್ಸೆಪ್ಟ್ ಮಾಡ್ತದೆ ಈಗ. ಹೌದು, ಈಗ ನಮ್ದು ಏನಂದ್ರೆ ಅವರಿಗೆ ಒಂದು ಕೆಲಸ, ಗವರ್ಮೆಂಟ್ ಅಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರೋದು ಸರ್ಕಾರದ ಕಾನೂನುಗಳು ಯಾವಾಗ ಒಂದು ಜಾರಿಗೊಳ್ತಾ ಬರ್ತದೆ, ಸಮಾಜ ಕೂಡ ಅದನ್ನ ಸ್ವೀಕಾರ ಮಾಡಿರ್ತದೆ. ಸೊ ಅದಾಗ ಹೌದು, ಆಗ ಮಾತ್ರ ಸೊಸೈಟಿಯಲ್ಲಿ ಅವೇರ್ನೆಸ್ ಬಂದ್ರೆ ಮಾತ್ರ ಸೊಸೈಟಿ ಅಂಡರ್ಸ್ಟ್ಯಾಂಡ್ ಮಾಡ್ತದೆ. ಹಾಗಾಗಿ LGBT ಕಮ್ಯುನಿಟಿ ಅಥವಾ ಈ ಒಂದು ಏನು ಸಲಿಂಗ ಕಾಮಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ತೀರ್ಪು ಏನಿದೆ, ಇದು ಕೇವಲ ಇದು ಲೈಂಗಿಕವಾದಂಥ ಕ್ರಿಯೆಗೆ ಸಂಬಂಧಪಟ್ಟದ್ದು ಅಲ್ಲ ಅಂತ ನಾವು ಭಾವಿಸ್ಕೊಳ್ಬೇಕಾ? ಹೇಗೆ ರಮ್ಯಾ ಅವರೇ? ಇದು ಹೌದು, ಕೇವಲ ಇದು ಲೈಂಗಿಕ ಕ್ರಿಯೆಗೆ ಅಂತಲ್ಲ, ಅದರಲ್ಲಿ ಪ್ರೀತಿನೂ ಇದೆ. ಅಂದ್ರೆ ಈಗ ಒಬ್ಬೊಬ್ರು ಬರೀ ಅದಕ್ಕೆ ತೊಡ್ಕೊಳ್ತಾರೆ ಅಂತಾನು ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ಗೇಸ್ಗಳ ಬಗ್ಗೆ ಮತ್ತೆ ಲೆಸ್ಬಿನ್ಗಳ ಬಗ್ಗೆ ಅಷ್ಟು ನಾನು ಸ್ಟಡಿ ಮಾಡಿಲ್ಲ. ಒಟ್ಟಿಗೆ ಎಲ್ಲರನ್ನೂ ಒಂದೇ ತಕಡಿಲಾಗಿ ತೂಗ್ತಾ ಇದೆ. ಅಂದ್ರೆ ನಮ್ಗೆ ಅಷ್ಟು ಅದ್ರ ಬಗ್ಗೆ ಸಲಿಂಗ ಕಾಮೋದ್ರ ಬಗ್ಗೆ ಅಷ್ಟು ಐಡಿಯಾನು ಇಲ್ಲ. ಆದ್ರೆ ಏನು ನಾನು ಆಗ್ಲೇ ಹೇಳಿದೆ, ಈಗ ಓಕೆ ಮಂಗಳಮುಖಿ ಅಥವಾ ಈ ಕಮ್ಯುನಿಟಿಯ ಬಗ್ಗೆ ನಾವು ಸರಿ ಆಲ್ರೆಡಿ ಸಮಾಜ ಅಂದ್ರೆ 2 ಲಿಂಗಗಳ ಬಗ್ಗೆ ಮಾತ್ರ ಮಾತಾಡ್ತಿದ್ದಂತ ಒಂದು ವ್ಯವಸ್ಥೆ ಇತ್ತು. ಈಗ ಇನ್ನೊಂದು ಸಮಾಜ ಇದೆ, ಸಮುದಾಯ ಇದೆ ಅಂತ ಒಪ್ಪಿಕೊಂಡಂತ ಪರಿಸ್ಥಿತಿ. ಓಕೆ, ಬಟ್ ಈ 3 ಪ್ರಸಂಗಗಳು ಬಂದಾಗ, LGB ಅಂತ ಬಂದಾಗ, ಗಂಡಿನ ನಡುವೆ, ಹೆಣ್ಣಿನ ನಡುವೆ ಅಂತ ಬಂದಾಗ, ಇಲ್ಲಿ ಒಂದಷ್ಟು ಸಮಾಜದಲ್ಲಿ ಏರುಪೇರುಗಳು, ಅಸಹ್ಯಗಳು ಅಂತ. ಅಂದ್ರೆ ನೋಡಿ, ಇವಾಗ ನಾನು ಏನ್ ಹೇಳ್ತೀನಿ ಅಂದ್ರೆ, ಈಗ ಅವರು ಬರೀ ಸೆಕ್ಸ್ ಆಧಾರಿತವಾಗಿ ಇರ್ತಾರೆ ಅಂತಾನು ಹೇಳಲಿಕ್ಕಾಗಲ್ಲ. ಕೆಲವರು ಅವರು ಪ್ರೀತಿಸ್ಕೋಬಹುದು, ಪ್ರೀತಿ ಇರ್ಬಹುದು. ಈಗ ಅವರು 4 ಗೋಡೆಗಳ ಮಧ್ಯೆ ಏನ್ ಮಾಡ್ತಾರೆ ಅನ್ನೋದು ನಾವು ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಇವಾಗ
ಅವ್ರಿಗೆ ಬೇಕಾಗಿರೋದೇನು, ನನ್ಗೆ ಮದ್ವೆ ಆಗ್ಲಿಕ್ಕೆ, ನಾನು ಒಂದು ಸಮಾಜದಲ್ಲಿ ನಾನು ಇವಾಗ ಯಾರನ್ನ ನಾನು ಆಕರ್ಷಣೆ ಮಾಡ್ತೇನೆ ಅವರೊಟ್ಟಿಗೆ ನನ್ಗೆ ಮದ್ವೆ ಆಗ್ಬೇಕು, ಅವರೊಟ್ಟಿಗೆ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಕೆಲವ್ರ ಭಾವನೆಗಳು ಇರುತ್ತೆ. ಇದು ಲೈಂಗಿಕ ಕ್ರಿಯೆನಲ್ಲಿ ಅಂತ ಅವ್ರ ಇದ್ರಲ್ಲಿ ಏನೇನ್ ಬರುತ್ತೆ ಅನ್ನೋದು ನನ್ಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಇನ್ನಷ್ಟು ಅಂಶಗಳನ್ನ ನಾನು ತೆಗೆದುಕೊಳ್ತೇನೆ. ಒಂದು ಸಣ್ಣ ವಿರಾಮ ತೆಗೆದುಕೊಳ್ಬೇಕು. ವಿರಾಮದ ಬಳಿಕ ಮತ್ತೆ ಈ ಚರ್ಚೆ ಮುಂದುವರಿಯುತ್ತೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸುಪ್ರೀಂ ಕೋರ್ಟ್ ನೀಡಿರುವಂತಹ ಐತಿಹಾಸಿಕವಾದಂಥ ತೀರ್ಪಿನ ಬಗೆಗೆ ಎಲ್ಲೆಡೆ ಈಗ ಚರ್ಚೆ ನಡೀತಾ ಇದೆ. ನಾವೀಗ ಚರ್ಚೆ ಮಾಡ್ತಾ ಇದ್ವು. ದೇವರು ಗಂಡು ಹೆಣ್ಣು ಒಂದು ಸೃಷ್ಟಿ ಮಾಡಿದ್ದಾರೆ, ಮತ್ತೊಂದು ಸಮಾಜವನ್ನು ಸೃಷ್ಟಿ ಮಾಡಿದ್ದಾರೆ, ಈಗ ಅದನ್ನು ಒಪ್ಪಿಕೊಂಡಿದ್ದೇವೆ. ಇಲ್ಲಿ ಗಂಡು ಹೆಣ್ಣಿನ ನಡುವೆ ಲೈಂಗಿಕ ಕ್ರಿಯೆ ನಡಿಬೇಕು, ಸೊ ಅದಾದಾಗ ಮಕ್ಕಳು ಹುಟ್ಟುತ್ತಾರೆ ಅಂತ ಅನ್ನುವಂಥದ್ದು. ಹಾಗಿದ್ರೆ ಇದನ್ನು ಹೇಗೆ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ? ಸಂಜನಾ ಏನ್ ಹೇಳ್ತೀರಿ? ಅದು ಹೆಂಗಾಗುತ್ತೆ ಹೇಳಿ. ಅಸಾಧ್ಯವಾದ ಮಾತಿದ್ದು. ಈಗ ನಾವು ನಮ್ಮ ಸ್ವ ಇಚ್ಛೆಯಿಂದ ನಾವು ಕೈ ಬಿಸ್ಕೊಂಡು ಒಂದ್ ಗಂಡಸಿಗೆ ನನ್ನ ಸೆಕ್ಸ್ ಮಾಡ್ಬಾ ಅಂತ ನಾನು ಕರೆಯೋದಿಲ್ಲ. ಅವನ ಮನಸ್ಸಲ್ಲಿ, ಅವನ ಹಾವಭಾವದಲ್ಲಿ ನಮ್ಮನ್ನ ಕಂಡಿಡ್ದು ಅವನಿಗೆ ಸೆಕ್ಸ್ ಅಂತ ಒಂದು ಇದಿದ್ದಾಗ ಅವ್ನು ಬಂದು ನಮ್ಮ ಆಕರ್ಷಣೆ ಮಾಡ್ತಾನೆ. ನಾವು ಅವ್ರಿಗೆ ಆಕರ್ಷಣೆ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ಕೂತ್ಕೊಂಡಿದ್ವಿ ಒಂದು ಪಾರ್ಕಲ್ಲೋ ಎಲ್ಲೋ ಒಂದ್ ಕಡೆ ಕೂತಾಗ ಅವನೇ ಬಂದು ನಮ್ಗೆ ಆಕರ್ಷಣೆ ಮಾಡಿದಾಗ ಅವಾಗ ನಮ್ಗೆ ಅನ್ಸುತ್ತೆ ಇದು ಏನ್ ಅನಿಸ್ತಾ ಉಂಟು ನಮ್ಗೆ ಗೊತ್ತಾಗ್ಲಿಲ್ಲ. ಸೊ ಆ ಸಂದರ್ಭದಲ್ಲಿ ನಮ್ಗೆ ಸೆಕ್ಸ್ ನಡೆಯುತ್ತೆ. ಸೊ ಅದಾದ ತಕ್ಷಣ ಏನೋ ಒಂದ್ ವಿಚಿತ್ರ ಅನುಭವ ಆಗುತ್ತೆ. ನಾವು ಹೆಣ್ಣು ಗಂಡು ಮಧ್ಯದಲ್ಲಿ ನಡೆಯುತ್ತಿರೋದು ಓನ್ಲಿ ಅವರು ಅದ್ ಮಾತ್ರ ಸೆಕ್ಸ್ ಮಾಡ್ತಾ ಆ ವಿಷಯದಲ್ಲಿ ಅಂತ ಅನ್ಕೊಂಡಿರ್ತೀವಿ. ನಮ್ಗೆ ಎಲ್ಲೂ ಇಲ್ಲ ಸೆಕ್ಸ್ ಮಾಡಕ್ಕೆ ಜಾಗ, ನಾವ್ ಎಲ್ಲಿ ಮಾಡೋದು ಅಂತ. ಆವಾಗ ನಾವ್ ಒಂದ್ ಹುಡುಗನ ಜೊತೆ ಸೆಕ್ಸ್ ಮಾಡಿದಾಗ ಈ ಪೊಸಿಷನ್ ಅಲ್ಲಿ ಸೆಕ್ಸ್ ಮಾಡಿದ್ರೆ ನಮ್ಗೆ ಈ ತರ ಆಗತ್ತೆ ಅಂತ ಅಂದಾಗ ಸೊ ನಮ್ಗೆ ಅನುಭವ ಆಗುತ್ತೆ ಸರ್. ಸೊ ಏನ್ ಹೇಳ್ತಾರೆ ರಮ್ಯಾ? ನನ್ಗೆ ಇದ್ರ ಬಗ್ಗೆ ಹೇಳಲಿಕ್ಕೆ ಸಹಜವಾದ ಪ್ರಶ್ನೆ ಅಲ್ವಾ ಇದು? ಸಹಜವಾದ ಪ್ರಶ್ನೆ. ಯಾಕಂದ್ರೆ ಅದ್ರಲ್ಲಿ ನೀವು ಲೈಂಗಿಕ ಕ್ರಿಯೆಗೆ ಯಾಕೆ ತಗೊಳ್ತೀರಿ, ಅವ್ರ ಮನಸ್ಸುಗಳನ್ನ ಯಾಕೆ ನಾವು ನೋಡ್ಬಾರ್ದು ಅನ್ನೋದು ನನ್ ಭಾವನೆ, ಹೌದಲ್ವಾ? ಇಲ್ಲಿ ಸಲಿಂಗ ಕಾಮ ಅನ್ನೋದು ಈಗ ನೋಡಿ ವೈಯಕ್ತಿಕವಾದ ಹಕ್ಕು ಅಂತ ಹೇಳಿರೋದು. ಖಂಡಿತ. ಈಗ ನೋಡಿ ಅದನ್ನ ಇದು ನಮ್ಮ ದೇಶದಲ್ಲಿ ಖಂಡಿತವಾಗ್ಲೂ ಎಲ್ಲ ಧರ್ಮಗಳಲ್ಲೂ ಆಚಾರ ವಿಚಾರ ಸಂಸ್ಕೃತಿ ಎಲ್ಲ ಉಂಟು, ಅದಕ್ಕೆ ನಮ್ದು ಯಾವುದೇ ಇದಿಲ್ಲ. ಆದ್ರೆ ನಾವ್ ಹೇಳುವಂಥದ್ದು ಒಂದು ಮನುಷ್ಯನ ನಾನಿವಾಗ ಇವ್ರನ್ನ ನಾನು ಪ್ರೀತಿ ಮಾಡ್ಲಿಕ್ಕೆ, ಇವ್ರನ್ನ ನಾನು ಮದ್ವೆ ಆಗ್ಲಿಕ್ಕೆ ನನ್ಗೆ ಕಾನೂನಿಲ್ಲ. ನಾ ಗೋಡೆಗಳ ಮಧ್ಯೆ ನಾನು ಏನ್ ಮಾಡ್ಕೋತೀನಿ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಈಗ ನಿಮ್ ಮುಂದೆ ನಾನು ಕಾಣ್ತಾ ಗಂಡ್ಸಾಗಿ ಇರ್ತೀನಿ, ನಿಮ್ಮೊಟ್ಟಿಗೆಲ್ಲ ಗಂಡ್ ರೀತಿಯಾಗಿ ಬಿಹೇವ್ ಮಾಡ್ಕೊ, ಆದ್ರೆ ನಾನು 4 ಗೋಡೆಗಳ ಮಧ್ಯೆ ಏನ್ ಮಾಡ್ತೀನಿ ಅಂತ ಯಾರು ಕಂಡುಹಿಡಿಲಿಕ್ಕೆ ಆಗುತ್ತಾ? ಆಗೋದಿಲ್ಲ. ಅಂದ್ರೆ ಇದು ಸಲಿಂಗ ಕಾಮ. ನಾನು ಹೇಳುದು ಒಂದು ಕಾನೂನಾಗಿ ರೂಪ ಆಗುವಾಗ ಹೌದು. ಓಕೆ, ನಾವೀಗ ನಾವು ಇನ್ನೊಂದು ತೃತೀಯ ಲಿಂಗಿಗಳು ಅಥವಾ ಸಮಾಜ ಮಂಗಳಮುಖಿಯರನ್ನ ನಾವು ಒಂದು ಇದರಲ್ಲಿ ನೋಡ್ತೇವೆ. ಓಕೆ, ಅವರದ್ದೇ ಆದಂತ ಒಂದು ಬದುಕಿದೆ ಅಂತ ಹೇಳಿ. ಗಂಡು ಗಂಡು ಹೆಣ್ಣು ಹೆಣ್ಣಿನ ನಡುವೆ ಕೂಡ ಸೆಕ್ಸ್ ನಡೆಯಬಹುದು ಅಂತ ಹೇಳುವಾಗ, ಒಂದು ಕಾನೂನೇ ಹೇಳುವಾಗ ಇದನ್ನು ಹೇಗೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಬರೀ ಅದಕ್ಕೆ ಯಾಕೆ ಹೋಗ್ಬೇಕು ಅನ್ನೋದೇ ನನ್ನಿದು. ಇಲ್ಲಿ ಕೇಳಿ, ಅಲ್ಲ ಇದು ವೈಯಕ್ತಿಕವಾದ ಹಕ್ಕು ಅಂತ ಹೇಳಿದೆ, ಇದನ್ನು ಹೇಗೆ ಯಾವ ರೀತಿಯಲ್ಲಿ ಕೋರ್ಟ್ ಹೇಳಿದೆ ಅಂತ ಮೇಡಮ್? ಅಂದ್ರೆ ನೋಡಿ ಹೇಗೆ ಅದನ್ನ ಮೊದಲು ಗಂಡು ಗಂಡು ಸೆಕ್ಸ್ ಮಾಡಿದ್ರೆ 10 ವರ್ಷ ಜೈಲಿತ್ತು, ನಾನ್ ಬೇಲೇಬಲ್, ಕೆಲವು ಮರಣದಂಡ ಸಹ ಉಂಟು, ಹಾಗೆ ಇತ್ತು. ಈಗ ಹಾಗೆ ಇಲ್ಲ, ಯಾಕಂದ್ರೆ ಅದರ್ ಕಂಟ್ರೀಸ್ ಅಲೌಡ್ ಉಂಟು. ಸೊ ಇಲ್ಲಿ ಸಹ ಅವರು ಅಲೌಡ್ ಮಾಡಿದ್ರು. ಈಗ ಅದು ಅವ್ರ ವೈಯಕ್ತಿಕ ಜೀವನ ಅಲ್ವಾ, ಅವರವರು ನಡೆಯೋ ವಿಷಯ ಅವ್ರ ಮಧ್ಯದಲ್ಲಿ ಇರುತ್ತೆ, ಅವ್ರು ತೋರಿಸ್ಕೊಡಲ್ಲ. ಒಂದು ದೊಡ್ಡ ಸಮಾಜದಲ್ಲಿ ಇದೊಂದು ರೀತಿಯ ಸ್ಪ್ರೆಡ್ ಆಗೋದಿಲ್ವೇ? ಎಲ್ಲರೂ ಇದನ್ನು ಇದೇ ರೀತಿಯಾದಂತ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವಂತ ಪರಿಸ್ಥಿತಿ ಬಂದ ಕಾನೂನಿದೆ ಅಂತಾಗ ಖಂಡಿತವಾಗ್ಲೂ ಇದು ಅಂದ್ರೆ ಎಲ್ರು ಆ ರೀತಿ ರೂಢಿಸ್ಕೊಳ್ಳಿಕ್ ಆಗೋದಿಲ್ಲ. ಇದು ಒಂದು ಇದಾಗುತ್ತೆ. ನಾನು ಹೇಳುದು ಸುಪ್ರೀಂ ಕೋರ್ಟ್ ಇದನ್ನ ಅಸ್ತು ಅಂತ ಹೇಳಬೇಕಿದ್ರೆ ಬಹಳಷ್ಟು ಅಧ್ಯಯನ ಮಾಡಿದೆ. ಹೌದು, 1-2 ವರ್ಷದ್ದಲ್ಲ, ಬಹಳ ವರ್ಷಗಳಿಂದ ಅಧ್ಯಯನ ಮಾಡಿದೆ. ಅದೇ ನಾವು ಕೇಳ್ತೇ ನಮ್ಮ ಇದ್ರಲ್ಲಿ ಗೇಸ್ಗಳಾಗ್ಲಿ ಲೆಸ್ಬಿಯನ್ಗಳು ಎಲ್ಲ ಕೇಳ್ತೇ ಇರೋದು, ನನ್ನ 4 ಗೋಡೆ ಮಧ್ಯೆ ನಾವು ಏನ್ ಮಾಡ್ತೀವಿ ಅನ್ನೋದು ಪ್ರಶ್ನೆ ಅಲ್ಲ. ನಾನು ಪ್ರೀತಿಸೋಕೆ ನನ್ಗೆ ಹೃದಯ ಬೇಕು. ನಾನು ಒಂದ್ ಮನುಷ್ಯ ಪ್ರೀತಿಸ್ತಾ ಇದ್ದೀನಿ. ನಾನೇನು ಒಬ್ರನ್ನ ಅಲ್ಲಿ ಮಾಡ್ತಿಲ್ಲ, ಚೀಟಿಂಗ್ ಮಾಡ್ತಿಲ್ಲ, ಮೋಸ ಮಾಡ್ತಿಲ್ಲ, ಕೊಲೆ ಮಾಡ್ತಿಲ್ಲ, ದರೋಡೆ ಮಾಡ್ತಿಲ್ಲ. ನಾನು ಅವರನ್ನ
ಕಾನೂನು ಪ್ರಕಾರವಾಗಿ ಅವರೊಟ್ಟಿಗೆ ನಾನು ಮದುವೆ ಆಗಿ ನಾನು ನನ್ನ ಜೀವನ ನಾನು ರೂಪಿಸ್ಕೊಳ್ತೀನಿ. ಅಂದರೆ ನನ್ನ ವೈಯಕ್ತಿಕವಾಗಿ ಹೇಳ್ಬೇಕು ಅಂದರೆ ನಾನು ಹೀಗೆ ಇರಬೇಕು ಅನ್ನೋದು ಕೆಲವ್ರ ಭಾವನೆ ಇರುತ್ತೆ, ಹೌದಲ್ವಾ? ಈಗ ನೋಡಿ, ಇವಾಗ ನೀವು ನಾವು ಮಕ್ಕಳಾಗಿ ಹುಟ್ಟಬೇಕಾದ್ರೆ ನಾವು ಅಪ್ಪ ಅಮ್ಮನ ಜೊತೆಗೆ ಇರ್ತೀವಿ. ಆಗ ತಂದೆ ಹೇಳ್ತಾರೆ, ನನ್ನ ಲಿಂಗದ ಆಧಾರದ ಮೇಲೆ ಗುರುತಿಸ್ತಾರೆ, ನೀನು ಗಂಡು ನೀನು ಹೆಣ್ಣು ಅಂತ. ಅಂದ್ರೆ ಯೋನಿ ಇದ್ದವರಿಗೆ ಹೆಣ್ಣು ಅನ್ನೋದು, ಇದಿದ್ದವ್ರಿಗೆ ಲಿಂಗ ಇದ್ದವರಿಗೆ ಗಂಡು ಅನ್ನೋದು ಅಂತ. ಆದ್ರೆ ಅದ್ ಬೆಳೀತಾ ಬೆಳೀತಾ ಅವ್ರ ಹಾರ್ಮೋನ್ಸ್ಗಳಾಗ್ಲಿ ಮತ್ತೆ ಅವ್ರ ಇದುಗಳಾಗ್ಲಿ ಹೇಗ್ ಚೇಂಜ್ ಆಗ್ತವೆ ಅಂತ ತಂದೆ ತಾಯಿಗೆ ಗೊತ್ತಿರೋದಿಲ್ಲ. ಹಾಗಾದ್ರೆ ನೀವು ಹೇಳೋದು ಅಂದ್ರೆ ನಾನು ಇಲ್ಲಿ ಮಂಗಳಮುಖಿಯನ್ನು ಹೊರತಾಗಿ ಹೇಳ್ತಾ ಇದ್ದೀನಿ. ಖಂಡಿತ. ಅಂದ್ರೆ ಒಂದು ಗಂಡಲ್ಲಿ ಸಹಜವಾಗಿ ಒಂದು ಗಂಡಲ್ಲಿ ಈ ರೀತಿ ಅಭಿಪ್ರಾಯಗಳಿದ್ರೆ ಆತನ ಒಳಗಡೆ ಒಂದು ಅಂದ್ರೆ ಗಂಡಿನೊಳಗಿನ ಒಂದು ಗಂಡನು ಅಥವಾ ತನ್ನಲ್ಲಿ ತಾನು ಹೆಣ್ಣನ್ನು ಕಂಡುಕೊಂಡಿರೋದು, ಇಂಥ ಎಲ್ಲ ವೀಕ್ನೆಸ್ಗಳಿದ್ದಾಗ ಬಹುಶಃ ಮನಸ್ಸುಗಳು ಮನಸ್ಸುಗಳು ಒಪ್ಪಿತಗೊಂಡಾಗ ಇದು ನಡೀತದೆ ಅಂತ ಕೋರ್ಟ್ನ ತೀರ್ಪು. ಅಂದ್ರೆ ಇದ್ರಲ್ಲಿ ಇದಿಲ್ಲ, ಅಂದ್ರೆ ಫೋರ್ಜರಿ ಆದ್ರೆ ಅದು ಕಾನೂನು ಬಾಹಿರನೇ. ಈಗ ಈ ಕಾನೂನು ಏನು, ಈ ಕಾಯ್ದೆಯಲ್ಲಿ ಏನು ಕೊಟ್ಟಿದೆ, ಮುಂಚೆ ಆ ಕಾಯ್ದೆಯಲ್ಲಿ ಏನಂತ ಬರ್ದಿತ್ತು ಅಂದ್ರೆ 10 ವರ್ಷ ಜೈಲು, ಇದು ನಾನ್ ಬೇಲ್ ಅಂತ ಇತ್ತು ಆ ಕಾಯ್ದೆಯಲ್ಲಿ. ಒಂದು ಗಂಡು ಎಲ್ಲಿ ಒಂದು ಸೆಕ್ಸ್ ವರ್ಕ್ ಮಾಡ್ತಾರೆ ಅದು ಕಾನೂನು ಬಾಹಿರ ಅಂತ ಇತ್ತು. ಈಗ ಅದು ಬಾಹಿರ ಅಲ್ಲ ಅಂತ ಬಂದಿತ್ತೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಮಿಸ್ಯೂಸಿಂಗ್ನು ಮಾಡ್ಕೋಬಾರ್ದು. ಯಾರಿಗೂ ಫೋರ್ಜರಿ ಅದೆಲ್ಲ ಕೆಲವರು ಆ ರೀತಿ ಮಾಡಿದ್ರೆ ಅದು ಕಾನೂನು ತಪ್ಪಾಗುತ್ತೆ, ಹೌದಲ್ವಾ? ಹಾಗಿದ್ರೆ ಇಲ್ಲಿ ಬಹುಶಃ ಈ ತೀರ್ಪಿನಲ್ಲೂ ಅದು ಕೂಡ ಇದಿರಬಹುದು ಅಂತ. ಅದು ಅವರ ಮನಸ್ಸಿನ ಒಪ್ಪಿಗೆ ಮೇಲೆ ಅವ್ರವ್ರು ಇದಾಗುತ್ತೆ. ಓಕೆ 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 ಸರಿ. ಈಗ ಈ ಸಂದರ್ಭದಲ್ಲಿ ನಾನು ಈಗಾಗಲೇ ಕೇಳಿದೆ, ಅಂದರೆ ಮಂಗಳಮುಖಿಯರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಒಂದು ಸ್ವಾತಂತ್ರ್ಯ ಸಿಕ್ಕಿದ ಒಂದು ಬೇರೆ ಬೇರೆ ಹಂತಗಳು ಅಂತ ಅನ್ನೋದು. ಈಗ ಮೊದಲ ಒಂದು ಹಂತಕ್ಕೆ ಅದು ಕೂಡ ಕಾನೂನಾತ್ಮಕವಾದ ತೀರ್ಪುಗಳು ಬಂದ ನಂತರನೇ ಸರ್ಕಾರದ ನಿಲುವುಗಳು ಕೂಡ ಬದಲಾಗಿರುವುದು. ಸೊ ಇಲ್ಲೂ ಬಂದಾಗ ಬಹುಶಃ ಇಲ್ಲಿ ಒಂದು ಬದುಕನ್ನ ಪರಸ್ಪರ ಇಬ್ಬರು ಒಂದು ಕುಟುಂಬವಾಗಿ ಮಂಗಳಮುಖಿಯರು ಬದುಕಲಿಕ್ಕೆ ಸಾಧ್ಯ ಆಗುವಂತ ಪರಿಸ್ಥಿತಿ ಅಥವಾ ಅಂತ ಒಂದು ಹಿನ್ನೆಲೆ ಈ ಒಂದು ಕಾನೂನು ತಂದಿದೆ ಅಂತ ಹೇಳ್ತೀರಾ, ಹೇಗೆ? ಹೌದು, ರಿಯಲ್ ಆಗಿ ಹೇಳ್ಬೇಕಂದ್ರೆ ಈಗ ಇಷ್ಟು ದಿನ ನಾನು ಏನಾದ್ರು ಮದ್ವೆ ಆಗ್ತೀನಿ ಅಂದ್ರೆ ಇವಾಗ ನನ್ನ 4 ಗೋಡೆಗಳ ಮಧ್ಯೆನೇ ಆಗ್ಬೇಕಿತ್ತು. ಅದು ಸಮಾಜಕ್ಕೆ ಬಂದ್ರೆ ಅದು ನನಗೆ ಕಾನೂನು, ಅದು 377 ಅನ್ನ ಕಾಯ್ದೆ ನನ್ನನ್ನ ಜೈಲಿಗೆ ತಳ್ಳುತ್ತೆ ಅನ್ನೋ ಭಯ ಇತ್ತು ನನಗೆ. ಈಗ ನಾನು ಯಾರನ್ನಾರು ಒಂದು ಜೆಂಟ್ಸ್ ಹತ್ರ ಯಾರನ್ನೇ ಆಗ್ಬೋದು ಲವ್ ಮಾಡಿ ನಾನು ಒಂದು ಪ್ರೀತಿಸಿ ಮದ್ವೆ ಆದ್ರೆ ನನಗೆ ಆ ಕೇಸ್ ಇಲ್ಲ ಅನ್ನೋದು ಪ್ರೂವ್ ಆಗಿದೆ. ನಿನ್ನೆ ತೀರ್ಪು ಕೊಟ್ಟಿದೆ ಸುಪ್ರೀಂ ಕೋರ್ಟ್, ಅದೊಂದು ಖುಷಿ. ಓಕೆ ಓಕೆ. ಸೊ ಅದು ಒಂದು ಕುಟುಂಬವಾಗಿ ಅದೇ ಒಂದು ಗಂಡು ಮದ್ವೆ ಆಗ್ಬೋದು, ಒಂದು ಮಂಗಳಮುಖಿ ಒಂದು ಗಂಡನ ಜೊತೆ ಮದ್ವೆ ಆಗ್ಬೋದು. ಸೊ ನಾವು ಫೋರ್ಜರಿ ಮಾಡೋಂತಿಲ್ಲ, ಅವರಿಗೂ ನನಗೂ ಮಧ್ಯದಲ್ಲಿ ಇಬ್ರು ಹೊಂದಾಣಿಕೆ ಇದ್ರೆ ಮಾತ್ರ ನಾವು ಮದ್ವೆ ಆಗ್ಬೋದು. ಸೊ ಅಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಮೇಡಮ್, ಈಗ ಇಲ್ಲಿ ನಮಗೆ ಉಳಿದದ್ದು ಗೊತ್ತಿಲ್ಲ, ಗಂಡು ಹೆಣ್ಣಿನ ನಡುವೆ ಗೊತ್ತಿಲ್ಲ. ಬಹುಶಃ ಅಂತ ಪ್ರಕರಣ ನಮಗೆಲ್ಲದು ಕಂಡು ಬರ್ತಾ ಇಲ್ಲ. ಬಹುಶಃ ಮಂಗಳೂರಿನಂಥ ನಗರದಲ್ಲಿ ಮಂಗಳಮುಖಿಯರು ಇದನ್ನು ಸಂಭ್ರಮ ಪಡ್ಕೊಳ್ತಾ ಇದ್ದಾರೆ. ಬಹುಶಃ ನೀವು ಪರಿವರ್ತನಾ ಮೂಲಕ ಬೇರೆ ಬೇರೆ ರೀತಿಯಾದಂಥ ಈಗಾಗಲೇ ಅಂದರೆ ಇಲ್ಲಿ ಏನಾಗಿದೆ, ಮಂಗಳಮುಖಿಯರು ಅಂತ ಹೇಳಿದ್ರೆ ಅವರು ಬೇಡ್ತಾರೆ, ಭಿಕ್ಷೆ ಬೇಡ್ತಾರೆ ಅಥವಾ ಸಲಿಂಗ ಕಾಮದಲ್ಲಿ ತೊಡಗಿಸಿಕೊಳ್ತಾರೆ ಅಂತ ಅನ್ನುವಂಥ ಆರೋಪಗಳು. ಇದರಿಂದ ಮುಕ್ತ ಆಗುವಂಥ ರೀತಿಯಲ್ಲಿ ಇವತ್ತು ಮಂಗಳೂರಿನ ಪರಿವರ್ತನೆ ಅದನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ? ನಾವು ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ನವರು ಏನು ಮಾಡಿದೀವಿ ಅಂದರೆ, ಫಸ್ಟ್ ನಮ್ಮದು ಇನಾಗ್ರೇಷನ್ ಆದದೇ ನಾವು ಇವರಿಗೆ ಮೆಡಿಕಲ್ ಚೆಕಪ್ ಎಲ್ಲ ಮಾಡಿಸಿದ್ವಿ. ಯಾಕೆಂದರೆ ಇವರ ಹೆಲ್ತು ನಮಗೆ ಮುಖ್ಯ. ನಮ್ಮ ಮೆಂಬರ್ಸ್ ಅಂದರೆ ನಮ್ಮ ಮಕ್ಕಳಾಗೆ. ಸೊ ಅವರಿಗೆ ನಾವು ಮೆಡಿಕಲ್ ಚೆಕಪ್ ಎಲ್ಲ ಮಾಡಿಸಿದೆವು. ನಂತರ ನಾನು ಒಂದು ದಿವಸ DC ಅವರ ಹತ್ರ ಹೇಳಿದಾಗ, ಅವರಿಗೆ ಆಧಾರ್ ಕಾರ್ಡ್ ಆಗಬೇಕಂತ ಹೇಳಿದಾಗ DC ಅವರು ಆಧಾರ್ ಕಾರ್ಡ್ ಮಿಷನನ್ನೇ ನಮ್ಮ ಆಫೀಸಿಗೆ ಕಳಿಸಿ 45 ಡೇಸ್ ಇಟ್ಟು ಅವರಿಗೆಲ್ಲ ಆಧಾರ್ ಕಾರ್ಡ್ ಮಾಡಿಸಿದ್ರು. ನಂತರ ನನಗೆ ಅನಿಸಿತು, ಇವರು ನಮ್ಮ ಭಾರತದ ಪ್ರಜೆಗಳು, ಈಗ ವೋಟಿಂಗ್ ಆಗುತ್ತೆ, ಪ್ರಜೆ ಅನ್ನುವಂತ ಹಕ್ಕೇ ಇರಲಿಲ್ಲ ಅಂತ ಆಯ್ತು, ವೋಟಿಂಗ್ ಎಲ್ಲ ಉಂಟು. ಸೊ ಅವರಿಗೆ ವೋಟಿಂಗ್ ರೈಟ್ಸ್ ಕೊಡಬೇಕು. ಅದಕ್ಕೆ ನಾನೇ ಇನಿಷಿಯೇಟಿವ್ ತೆಗೆದುಕೊಂಡು ಅವರಿಗೆ ವೋಟರ್ IDs ಅನ್ನು ಮಾಡಿಕೊಟ್ಟು ಪ್ರಥಮ ಬಾರಿಗೆ ನಮ್ಮ ಪರಿವರ್ತನ್ ಚಾರಿಟೇಬಲ್ ಟ್ರಸ್ಟ್ ನ 35 ಸದಸ್ಯರು ಮೊನ್ನೆ ಮೇಯಲ್ಲಿ ವೋಟ್ ಮಾಡಿದ್ರು. ವೋಟ್ ಮಾಡಿದ ನಂತರ ಅವರು ಹೇಳಿದ ಒಂದು ಅಂಶ ಏನಂದ್ರೆ, ನಮಗೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 72 ವರ್ಷಗಳಾಯ್ತು, ಆದ್ರೆ ನಮಗೆ
ಇವತ್ತು ಸ್ವಾತಂತ್ರ್ಯ ಸಿಕ್ಕಿತ್ತು. ಮೇ 12, 2018 ಮಂಗಳಮುಖಿಯರಿಗೆ ಸ್ವಾತಂತ್ರ್ಯ ಸಿಕ್ಕಿದ ದಿವಸ ಅಂತ ಹೇಳ್ಬಹುದು. ಯಾಕಂದ್ರೆ ಅವರಿಗೆ ಅಷ್ಟ ತನಕ ಅವರಿಗೆ ರೈಟ್ಸ್ ಇರ್ಲಿಲ್ಲ, ಅವರು ವೋಟ್ ಹಾಕಿರ್ಲಿಲ್ಲ. ಅವರ ಜೀವಮಾನದಲ್ಲಿ ಮೊನ್ನೆ ಎಷ್ಟು ಮಂದಿಗೆ 35 ಮಂದಿ ನಮ್ಮ ಪರಿವರ್ತನೆಯಿಂದ ವೋಟ್ ಮಾಡಿದ್ದಾರೆ. ಸೊ ಹಾಗೆ ನಾವು ಎಂತ ಮಾಡ್ತೇವೆ ಅಂದ್ರೆ, ಈಗ ಸಮಾಜಕ್ಕೆ ಹೇಗೆ ತಿಳಿಸುದು, ಇವರ ಕಷ್ಟಗಳು ತುಂಬಾ ಇವೆ ಆದ್ರೆ ಸಮಾಜಕ್ಕೆ ಗೊತ್ತಿಲ್ಲ. ಸೊ ನಾವು ಕಾಲೇಜ್ ಸ್ಟೂಡೆಂಟ್ ಅನ್ನು ಟಾರ್ಗೆಟ್ ಮಾಡಿ ಅವರಿಗೆ ಸೆನ್ಸಿಟೈಸ್ ಮಾಡಿದೆವು. ಅಲ್ಲಿ ಪ್ರೋಗ್ರಾಮ್ ಇಟ್ಟೆವು, ಟ್ರಾನ್ಸ್ಜೆಂಡರ್ಸ್ ಡೇ ಮಾಡಿದೆವು. ಯಾಕೆಂದ್ರೆ ನಾವು ಎಲ್ಲರ ಡೇಗಳನ್ನ ಆಚರಿಸ್ತೇವೆ, ನಮ್ಗೆ ಎಲ್ಲರ ಡೇಗಳು ಗೊತ್ತುಂಟು, ಆದ್ರೆ ಟ್ರಾನ್ಸ್ಜೆಂಡರ್ಗೆ ಡೇ ಇರ್ಲಿಲ್ಲ. ಸೊ ನಾನೇನ್ ಮಾಡಿದೆ, ನನ್ನ ಹುಟ್ಟು ಹಬ್ಬ 12 ತಾರೀಕು ಮಾರ್ಚ್, ಆ ದಿವಸವನ್ನು ಅವರಿಗೆ ಮೀಸಲಿಟ್ಟೆ. ಓಕೆ, ಈಗ ಮಂಗಳಮುಖಿಯರ ದಿನಾಚರಣೆ ಟ್ರಾನ್ಸ್ಜೆಂಡರ್ಸ್ ಡೇ ಮಾರ್ಚ್ 12 ಆಗ್ತದೆ. ಸೊ ಹಾಗೆ ನಾವು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿದೆವು. ಅಂದ್ರೆ ಅವರಿಗೆ ಹಬ್ಬ ಹರಿದಿನಗಳು ಏನಿಲ್ಲ, ಪಾಪ ಬೆಳಿಗ್ಗೆ ಎದ್ರು ಭಿಕ್ಷೆ ಬೇಡ್ಲಿಕ್ಕೆ ಹೋದ್ರು, ಇಲ್ಲ ಸೆಕ್ಸ್ ಅದೇ ಮಾಡ್ಬೇಕಲ್ಲದೆ ಅವರಿಗೆ ಹೋಗಿ ಸಮಾಜ ಏನೂ ಮಾಡಿಲ್ಲ. ಸೊ ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ ಅವರಿಗೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿದೆವು. ಅನಂತರ ಅವರಿಗೆ ಕೇಳಿದೆವು ನಾವು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗಿಗೆ. ಅವರಿಗೆ ಇಬ್ಬರೀಗ ಟೇಲರಿಂಗ್ ಕಲ್ತಿದ್ದಾರೆ, ಅವರಿಗೆ ನಾವು ಸ್ವಿಮ್ಮಿಂಗ್ ಮಿಷಿನ್ ಕೊಟ್ಟಿದ್ದೇವೆ. ಸೊ ಸಂಜನಾ ಈಗ ಬ್ಯೂಟಿಷಿಯನ್ ಆಗಿದ್ದಾರೆ, ಅವರಿಗೂ ಬ್ಯೂಟಿ ಪಾರ್ಲರ್ ಕೋರ್ಸ್ ಆಗಿದೆ ಅವರದ್ದು ಸಹ. ಹಾಗೆ ಒಬ್ಬೊಬ್ಬರು ಹಾಗೆ ಮಾಡಿ ಸಮಾಜದಲ್ಲಿ ಮುಂದೆ ಬರುವಾಗ ತನ್ನತೆಗೆ ಸಮಾಜವು ಅವರನ್ನು ಅರಿತು ಚೇಂಜ್ ಆಗುತ್ತೆ. ಸೊ ಪರಿವರ್ತನಾ ಚೇಂಜಸ್ ತರ್ತಾ ಇದೆ. ಇನ್ನಷ್ಟು ಮಾತಾಡ್ಬೇಕು ಮೇಡಮ್. ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ಈ ಸಂವಾದ ಮುಂದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವು ಸಂವಾದ ಮಾಡ್ತಾ ಇದ್ವು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪಿನ ಬಗೆಗೆ. ಮಂಗಳೂರಿನ ಮಂಗಳಮುಖಿಯರು ಬಹಳ ಸಂಭ್ರಮೋಲ್ಲಾಸದಲ್ಲಿದ್ದಾರೆ. ಈ ತೀರ್ಪನ್ನು ಅವರು ಸ್ವಾಗತಿಸಿದ್ದಾರೆ. ರಮ್ಯಾ ಅವರೇ, ಇಲ್ಲಿ ಈಗಾಗಲೇ ನಾನು ಹೇಳ್ತಾ ಇರುವಂಥದ್ದು ಅಂದರೆ, ಒಂದು ದೃಷ್ಟಿಕೋನ ಮಂಗಳಮುಖಿಯರ ಬಗ್ಗೆ ಇರುವಂಥದ್ದು, ಅವರು ಸೆಕ್ಸುವಲ್ ಕೆಲಸ ಮಾಡುವವರು ಅನ್ನುವಂಥ ದೃಷ್ಟಿಕೋನ. ಅದರಿಂದ ಹೊರಗೆ ಬರುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದೆಯಾ ಈ ಸಮಾಜ? ಖಂಡಿತವಾಗ್ಲೂ ಮಾಡ್ತಾ ಇದೆ. ಈಗ ನೋಡಿ, ಹೈಕೋರ್ಟ್ನಲ್ಲಿ ನಮ್ಮ ಅನು ಅಂತ ಹೇಳಿ ಅವರು P1 ಆಗಿ ಕೆಲಸ ಮಾಡ್ತಿದ್ದಾರೆ. ತಮಿಳ್ನಾಡಲ್ಲಿ ನಮ್ಮದೇ ಸಮುದಾಯದವರು ಒಬ್ರು SI ಆಗಿದ್ದಾರೆ. ಭೋಪಾಲ್ನಲ್ಲಿ ಒಬ್ರು ಪ್ರಿನ್ಸಿಪಲ್ ಆಗಿದ್ದಾರೆ. ಮತ್ತೆ ಅಕ್ಕೈ ಪದ್ಮಶಾಲಿ ಅನ್ನೋರು ಬಂದು ಅಮೇರಿಕಕ್ಕೆ ಹೋಗಿ ಶ್ವೇತಭವನದಲ್ಲಿ ಭಾಷಣ ಮಾಡಿ ಬಂದಂಥವ್ರು. ಮತ್ತೆ ಹೀಗೆ ತುಂಬಾ, ಮತ್ತೆ ಹಾಗೇನೆ ನಮ್ಮ ಸಮುದಾಯಗಳಲ್ಲಿ ಏನು ಈ ಪ್ರಾಜೆಕ್ಟ್ಗಳು HIV ಇದೆಲ್ಲ ಇನ್ಸ್ಪಿರೇಷನ್. ಹೌದು, ಆ ಇನ್ಸ್ಪಿರೇಷನ್ ಅನ್ನ ನಾನು ಮಂಗಳೂರಿಗೆ ಇಟ್ಕೊಳ್ತೇನೆ. ಬೇಕಿದ್ರೆ ಮಂಗಳೂರಿನ ಮಂಗಳಮುಖಿಯರು ಅದನ್ನ ರಿಸೀವ್ ಮಾಡಿಕೊಂಡು ನಾವು ಏನಾದ್ರೂ ಆಗ್ಬೇಕು ಅನ್ನೋ ಪ್ರಯತ್ನ. ಖಂಡಿತವಾಗ್ಲು ನೋಡಿ, ಇನ್ನೊಬ್ರು ವೈಯಕ್ತಿಕಗಳ ಬಗ್ಗೆ ಮಾತಾಡ್ಲಿಕ್ಕೆ ನನ್ಗೆ ಹಕ್ಕಿಲ್ಲ. ನಾನು ಸಮುದಾಯದ ಒಂದು ಭಾಗನೇ ಇರ್ಬೋದು, ಆದ್ರೆ ಅವ್ರವ್ರ ಬಗ್ಗೆ ಅವ್ರವ್ರು ಮುಂದೆ ಬರಬೇಕು. ಅದ್ರಲ್ಲಿ ನನಗೆ ಕೆಲಸ ಕೊಟ್ರೆ ನಾನು ಮಾಡ್ಲಿಕ್ಕೆ ತಯಾರಿದ್ದೀನಿ. ಅದ್ರಲ್ಲೂ ನಾನು 7ನೇ ಕ್ಲಾಸ್ ಓದಿದ್ದೀನಿ, ಕನ್ನಡ ಚೆನ್ನಾಗಿ ಬರಿತೀನಿ, ಕನ್ನಡ ಓದ್ತೇನೆ. 7ನೇ ತರಗತಿ ತನಕ ಮಾಡಿದ್ದೆ. ಮತ್ತೆ ರೀಸೆಂಟಾಗಿ ಸ್ವಲ್ಪ ಕೆಲವು 2 ವರ್ಷಗಳ ಹಿಂದೆ ನನಗೆ ತರೀಕೆರೆಯಲ್ಲಿ ಕೋರ್ಟಲ್ಲೂ ಕೆಲಸಕ್ಕೆ ಹೋಗಿದ್ದೆ. 4 ತಿಂಗಳು ಮಾಡಿದೆ. ಜಡ್ಜ್ ಅವರು ಜಯಲಕ್ಷ್ಮಿ ಮೇಡಮ್ ಅಂತ. ಮತ್ತೆ ಅಲ್ಲಿ ಆಗ್ಲಿಲ್ಲ ನನಗೆ, ಆಗ ಸ್ವಲ್ಪ ಇದಾಯ್ತು, ಬಂದ್ಬಿಟ್ಟೆ. ನನಗೆ ಕೊಟ್ರೆ ನಾನು ಮಾಡ್ತೇನೆ ಅಲ್ವಾ. ಇನ್ನೊಬ್ರದ್ದು ಈಗ ನನ್ನ ಸಮುದಾಯದವರೇ ಹೌದು, ಆದ್ರೂ ಅವ್ರ ಬಗ್ಗೆ ಅವ್ರ ವೈಯಕ್ತಿಕಗಳಿಗೆ ನಾನು ಕೈ ಇಡ್ಲಿಕ್ಕೆ. ನಿರುದ್ಯೋಗ ಅಂತ ಅನ್ನೋದು ಎಲ್ರಿಗೂ ಇದೆ. ಅದು ಮಂಗಳಮುಖಿಯರು ಅಂತಲ್ಲ, ಎಲ್ರಿಗೂ ಇರುವಂಥದ್ದು. ಅದ್ರ ನಡುವೆ ಮಂಗಳಮುಖಿಯರು ಮೇಡಮ್ ಯಾವ ರೀತಿಯಾದಂಥ ಅಂದರೆ ಇನ್ನು ಪರಿವರ್ತನೆ ಮಾಡಲಿಕ್ಕೆ ಹೊರಟಿದ್ದೀರಿ? ಪರಿವರ್ತನೆ ಅಂತ ಅನ್ನೋದು ಅವರ ಬದುಕಿನ ಪ್ರಶ್ನೆಗೆ ಸಂಬಂಧಪಟ್ಟಾಗೆ ಆದಾಗ ಅವರು ಒಂದು ನೆಲೆಯನ್ನು ಕಂಡುಕೊಳ್ತಾರೆ, ಸಮಾಜ ನೋಡುವ ದೃಷ್ಟಿಕೋನ ಕೂಡ ಬದಲಾಗ್ತದೆ ಅಂತ ಅನ್ನೋದು. ಹೌದು, ಈಗ ಪರಿವರ್ತನೆ ಅಂತ ಹೇಳಿದಿರಿ. ಈಗ ನಮ್ಗೆ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು. ಆಗ ಏನಾಗ್ತದೆ, ಒಬ್ಬರಿಂದ ಆಗುದಿಲ್ಲ. ಸೊ ನಾವೇನ್ ಮಾಡಿದೇವೆ, ಈಗ ತುಂಬಾ ಕೆಲಸಗಳು ಆಗ್ತಾ ಇವೆ. ಆ ಇದರಲ್ಲಿ ಒಂದು ನಾವು ಅವರಿಗೆ ಮಂಗಳಮುಖಿಯರದ್ದೇ ಒಂದು ಬ್ಯೂಟಿ ಪೇಜೆಂಟ್ ಇಟ್ಟಿದ್ದೇವೆ. ಅದು ಅಕ್ಟೋಬರ್ 14ಕ್ಕೆ ಆಗ್ತಾ ಇದೆ. ಸ್ಟೇಟ್ ಲೆವೆಲ್ ಅಲ್ಲಿ ಇಟ್ಟಿದ್ದೇವೆ. ಆಗ ಏನಾಗ್ತದೆ, ಮಂಗಳಮುಖಿಯರು ಹೈಲೈಟ್ ಆಗ್ತಾರೆ. ಅದರಲ್ಲಿ ಕೆಲವರು ತುಂಬಾ ಟ್ಯಾಲೆಂಟ್ ಇದ್ದವರು ಇದ್ದಾರೆ. ಅವ್ರಿಗೇನೋ ನಾಳೆ ಎಲ್ಲೋ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ಲಿಕ್ಕೋ ಏನೋ ನಾಟಕದಲ್ಲೋ ಏನೋ ಸಿಗ್ಬಹುದು ಚಾನ್ಸ್. ಆ ಹೋಪ್ ಇಂದ ನಾಡ್ದು ಅಕ್ಟೋಬರ್ 14ಗೆ ನಾವು ಟ್ರಾನ್ಸ್ಜೆಂಡರಿಗೋಸ್ಕರ ಪರಿವರ್ತನ್ ಬ್ಯೂಟಿ ಪೇಜೆಂಟ್ ಅಂತೇಳಿ ಇಟ್ಟಿದ್ದೇವೆ ಸ್ಟೇಟ್ ಲೆವೆಲ್ ಇದು. ಸೊ ಅದರಿಂದ ಏನಾದ್ರೂ ಉಪಕಾರ ಆದೀತು ಅಂತೇಳಿ ನನ್ನ ಭಾವನೆ. ಹಾಗೆ ಇವರೀಗ ಒಬ್ಬೊಬ್ಬರೇ ಕಲ್ತು ಬ್ಯೂಟಿಷಿಯನ್, ಟೇಲರಿಂಗ್ ಇನ್ನೇನು ಮಾಡಿ ಅವರ ಜೀವನ ಸಾಗಿಸಿದ್ರೆ ಅದು ನಮ್ಗೆ ಒಂದು
ಪರಿವರ್ತನೆ ಆದ ಲೆಕ್ಕದಲ್ಲಿ. ಹಾಗೆ ನಾನೆಂತ ಹೇಳುದಂದ್ರೆ, ನಾನು ಮನೆಗಳಿಗೆ ನಿವೇಶನಗಳಿಲ್ಲ, ಅವರಿಗೆ ತುಂಬಾ ಟಾರ್ಚರ್ ಆಗ್ತದೆ. ಅಂದ್ರೆ ಕೆಲವು ಓನರ್ಸ್ ಗಳೇ ಇದ್ದಾರೆ, ನನ್ಗೆ ಗೊತ್ತುಂಟು, ತುಂಬಾ ಟಾರ್ಚರ್ ಮಾಡ್ತಾರೆ. ಸೊ ಆಗಿರುವಾಗ ಅವರಿಗೂ ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ, ಅಂದ್ರೆ ಅವರಿಗೂ ಡಿಪ್ರೆಷನ್ ಅಲ್ಲಿ ಹೋಗ್ತಾರೆ. ಹಾಗಿರುವಾಗ ಅವರು ಏನೋ ಸ್ಟೆಪ್ ತೆಗೆದುಕೊಳ್ಳಿಕ್ಕೂ ಹೋಗ್ತಾರೆ, ಒಬ್ರು ತೆಗೆದುಕೊಂಡು ಹೋದದ್ದು ಉಂಟು. ಹಾಗಿರುವಾಗ ಅವರಿಗೆ ಈಗ ನಾವು ಕೌನ್ಸಿಲಿಂಗಿಗೆ ಒಂದು ಜನವನ್ನು ಕಳಿಸಿ ವಾರದಲ್ಲಿ 2 ದಿವಸ ಅವರಿಗೆ ಕೌನ್ಸಿಲಿಂಗ್ ಮಾಡಿ, ಸಮಾಜದಲ್ಲಿ ಹೇಗಿರ್ಬೇಕು, ಜೀವನ ಯಾಕೆ, ಅದೆಲ್ಲ ಕಲಿಸಿಕೊಟ್ರೆ ಅವರು ಚೇಂಜ್ ಆಗ್ತಾರೆ. ಹಾಗೆಲ್ಲ ಮಾಡ್ತಾ ಇದ್ದೇವೆ. ಎಸ್, ಅಂಥದ್ದೊಂದು ಆಗ್ತಾ ಇದೆ ಒಂದು ಭಾಗವಾಗಿ ಅಂತ ನೋಡಿ. ಈ ತೀರ್ಪಿನ ನಂತರದಲ್ಲಿ ಮಂಗಳಮುಖಿಯರು ತೊಂದರೆ ಇಲ್ಲ, ನಾವು ಇದೇ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಬಹುದು ಅಂತ ಇದ್ರೆ ಸಾಧ್ಯ ಸರ್. ಅದು ಹೇಗಾಗತ್ತೆ ಸರ್? ಈಗ ನೋಡಿ, ಇವಾಗ ನಾವ್ ಎಷ್ಟು ಜನ ಮಂಗಳಮುಖಿಯರಿದ್ದಾರಲ್ಲ, ಅವರ ತಕ್ಕಂಗೆ ಅವ್ರಿಗೊಂದು ಕೆಲಸ ಕೊಡ್ಲಿ. ಈಗ ನೋಡಿ, ನಮ್ಮ ಸೈಡ್ ನಾವ್ ಇರ್ತೀವಲ್ಲ, ನಾವು ಕೈ ಬೀಸಿ ಯಾರು ಕರ್ದಿಲ್ಲ, ಅವಾಗ್ಲೂ ಒಂದೇ ಮಾತಾಡಲಿ, ಇವಾಗ ಒಂದೇ ಮಾತಾಡಿಲ್ಲ, ಅವರಾಗೆ ಬಂದು ನಮ್ಗೆ ಕೇಳ್ತಾರೆ. ಇವಾಗ ನಮ್ಮ ಸೈಡ್ ನಾವು ದುಡಿತಾ ಇದೀವಲ್ಲ, ಫಸ್ಟ್ ಜನರ ನೋಡೋ ದೃಷ್ಟಿಕೋನ ಉಂಟಲ್ಲ, ಅದು ತಪ್ಪ ಸರ್ ಹೋಗ್ಬೇಕು ಅಂತ ಹೇಳ್ತೀರಿ. ಸಂಜನಾ, ಒಂದ್ ನಿಮಿಷ, ಇದ್ರಲ್ಲಿ ಕನ್ಫ್ಯೂಷನ್ ಬೇಡ. ಮಂಗಳಮುಖಿಯರು ಅಂತ ಅಂದ್ರೆ ನೋಡಿ, ನಾವು ಭಿಕ್ಷಾಟನೆ ಮಾಡೋದು ಅಂದ್ರೆ ಅನಿವಾರ್ಯತೆಯಿಂದ ಸೆಕ್ಸ್ ವರ್ಕ್ ಮಾಡ್ಕೊಂಡು ಜೀವನ ಮಾಡ್ತಿದ್ದು ಬಿಟ್ರೆ, ಆ ಸೆಕ್ಸೇ ನಮಗೆ ವೃತ್ತಿ ಅಲ್ಲ. ನಮಗೂ ನಾಚಿಕೆ ಇದೆ. ಅದನ್ನೇ ನಾನು ಹೇಳ್ತಾ ಇರೋದು, ಒಂದು ಸಮಾಜ ನೋಡ್ತಾ ಇರುವಂತ ಅದು ಕೆಲವರು ಕೇಳಿ, ಅದ್ರಲ್ಲಿ ಕೆಲವ್ರು ಇದು ಮಂಗಳಮುಖಿಯರು ಅಂತಾನೆ ಇದ್ ಮಾಡ್ಬಾರ್ದು. ಇದ್ರಲ್ಲಿ LGBT ಅಂದ್ರೆ ಎಲ್ಲದು ಬಂದ್ಬಿಡುತ್ತೆ. ಈಗ ಉದಾಹರಣೆ, ಯಾಕಂದ್ರೆ ಮಂಗಳಮುಖಿಯರಲ್ಲಿ ಹೆಣ್ಣು ಮಕ್ಕಳು ಮಾಡೋದ್ರಿಂದ ಬೇಗ ವೈಶಾವಟಿಗೆ ಕಂಡು ಬರೋದಿಲ್ಲ. ಸೊ ಮಂಗಳಮುಖಿಯರು ಮಾಡಿದ ವೈಶಾವಟಿಗೆ ಎಕ್ಸಾಂಪಲ್ ತೆಗೆದುಕೊಳ್ಳಿ ಅಲ್ಲ, ನೀವು ಬ್ಯೂಟಿಷಿಯನ್ ಆಗಿದ್ದೀರಿ. ನಾನು ಹೇಳ್ತಾ ಇದ್ದೀನಿ ಸರ್, ನಾನು ಮಾಡೋ ದೃಷ್ಟಿಕೋನದಿಂದ ನೋಡೋ ದೃಷ್ಟಿಕೋನ ಚೇಂಜ್ ಆಗ್ಬೇಕು. ಇವಾಗ ನಾನು ಬ್ಯೂಟಿಷಿಯನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಲೈಕ್ ಗರ್ಲ್ಸ್ ಬರ್ತಾರೆ ಅಂತ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡ್ಕೊಳ್ತಾರೆ, ಅವರ ನೋಡೋ ದೃಷ್ಟಿಕೋನ ಒಳ್ಳೇದುಂಟಲ್ಲ, ಇದು ಚಕ್ಕ ಅಂತ ಇದ್ರ ಹತ್ರ ಯಾಕೆ ಮಾತಾಡ್ಲಿ, ಇದ್ರ ಹತ್ರ ಏನಕ್ಕೆ ಮಾಡಿಸ್ಕೋಬೇಕಂತ ಕೇಳಿಲ್ಲ. ಅವರ ನೋಡೋ ದೃಷ್ಟಿಕೋನ ಒಳ್ಳೇದುಂಟು, ನಾನು ಒಳ್ಳೆ ರೀತಿ ಬದುಕ್ತಾ ಇದ್ದೀನಿ. ನಿಮ್ ನೋಡೋ ದೃಷ್ಟಿ ಒಳ್ಳೇದಿಲ್ಲ ಅಂತ ನಾನೇ ಆ ಥರದಿಂದ ಬದುಕಬೇಕು. ಈಗ ಉಳಿದವರಿಗೂ ನೀವು ಒಂದು ರೀತಿಯ ಇನ್ಸ್ಪಿರೇಷನ್ ಆಗಿ ಇದ್ದೀರಾ. ನೋಡಿ, ನಾನು ಬ್ಯೂಟಿಷಿಯನ್ ಆಗಿದ್ದೇನೆ. ಹೌದು ಸರ್, ಮಾಡಿದ್ದೀರಿ. ಮಾಡಿದ್ದೇವೆ. ಈಗ ನೋಡಿ, ನನ್ ಜೊತೆ ಇನ್ನೊಬ್ರು ರೇಖಾ ಅಂತ ಕಲ್ತಿದ್ದಾಳೆ, ಅವಳಿಗೆ ಒಂದು ಕೆಲಸ ಸಿಕ್ಕಿತ್ತು ಮೊನ್ನೆ. ಅವಳಿಗೆ ಏನ್ ಹೇಳಿದ್ರು ಗೊತ್ತುಂಟ, ಬಾಯಿ ಮುಚ್ಚಬೇಕು, ಮಾತಾಡ್ಕೊಡ್ದು, ಹಾಗೆ ಕೆಲಸ ಮಾಡಂತ ಹೇಳಿದ್ರೆ ಅವಳು ಏನ್ ಮಾಡ್ಬೇಕು ಹೇಳಿ? ಅವಳಿಗೆ ಹೇಳ್ತಾ ನಾನು ಮತ್ತೆ ಸೆಕ್ಸ್ ವರ್ಕ್ ಮಾಡ್ತೀನಿ ಅಂತ ಹೇಳಿ, ಅಲ್ಲಿ ನನ್ನ ಹಕ್ಕುನ ಇದ್ ಮಾಡ್ದಂಗಾಗುತ್ತೆ. ಅಂದ್ರೆ ನಾನು ಮೂಗಿಯಾಗಿದ್ರೆ ಈ ದೇಶದಲ್ಲಿ ಬದುಕ್ಬೇಕಾ ಅನ್ನೋದು ಒಂದೆಲ್ಲ ತುಂಬಾ ಚರ್ಚೆಗಳು ಯಾಕೆ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಖಂಡಿತವಾಗ್ಲು ಆ ರೀತಿ ಹೇಳೋರಿಗೆ ನಂದು ಧಿಕ್ಕಾರ. ನೋವಾಗತ್ತೆ. ಇರ್ಲಿ, ಆದ್ರೂ ಮುಂದಿನ ದಿನಗಳಲ್ಲಿ ಅವರು ರಿಯಲ್ ಆಗಿ ಆ ರೀತಿ ಬೇಡ, ನಿನ್ನ ಒಂದು ಹೇಗಿದೆಯಾ ಹಾಗೆ ಸ್ವೀಕಾರ ಮಾಡ್ಕೊಂಡು ಕೆಲಸ ಕೊಟ್ರೆ ಖಂಡಿತವಾಗ್ಲೂ ನಮ್ಮ ಸಮುದಾಯ ಇನ್ನೂ ಮುಂದೆ ಬರುತ್ತೆ. ಈ ಒಂದು ಏನು ನಮ್ಮ ಮೇಲೆ ಕೆಟ್ಟದಾಗಿ ಇದೆ, ಇವ್ರು ಹಾಗೆ ಹೀಗೆ ಗಾಂಡು ಚಕ್ಕ ಅದೇನೇನೋ ಇದೆ, ಅದೆಲ್ಲ ಬಿಟ್ಟು ನಮಗೂ ಗೌರವದಿಂದ ಘನತೆಯಿಂದ ಬದುಕುವಂತ ಇಲ್ಲಿ ನೀವು ಪರಿವರ್ತನೆ ಮಾಡುವ ಸಂದರ್ಭದಲ್ಲಿ ಇವ್ರನ್ನ ಪರಿವರ್ತನೆ ಮಾಡ್ತೀರಾ, ಹೌದು, ಆದ್ರೆ ಸಮಾಜ ಕೂಡ ಇವರು ನೋಡೋ ದೃಷ್ಟಿಕೋನಗಳು ಬದಲಾಗಬೇಕಾಗಿರುವಂತದ್ದು. ಅದೇ ನಾವು ಪ್ರೋಗ್ರಾಮ್ ಮಾಡ್ತಾ ಇದ್ವಿ ಕಾಲೇಜ್ಗಳಲ್ಲೆಲ್ಲ. ಆಗ ಅವರು ಮಕ್ಕಳು ಹೋಗಿ ಮನೇಲಿ ಹೇಳ್ತಾರೆ, ಮಮ್ಮಿ ಇವತ್ತು ಟ್ರಾನ್ಸ್ಜೆಂಡರ್ ನೊಟ್ಟಿಗೆ ನಮ್ಗೆ ಪ್ರೋಗ್ರಾಮ್ ಇತ್ತು. ಅವ್ರು ಹೇಳ್ತಾರೆ, ಯಾಕಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಇವರ ಫ್ರೆಂಡ್ಸ್ ಗಳೀಗ ಅಲ್ಲಿ ಹೋದ್ರೆ ಸೆಲ್ಫಿ ತೆಗಿತಾರೆ, ತುಂಬಾ ಅಂದ್ರೆ ಒಳ್ಳೆ ಮಾಡಿ ಟ್ರೀಟ್ ಮಾಡ್ತಾರೆ. ಅವರಿಗೆ ಮಂಗಳಮುಖಿಯರಂತ ನೋಡೋದಿಲ್ಲ, ಅವರಾಗಿ ಅವರೊಟ್ಟಿಗೆ ಇರ್ತಾರೆ. ಈಗ ನಮ್ಮ ಪರಿವರ್ತನಕ್ಕೆ ಸ್ಟೂಡೆಂಟ್ಸ್ಗಳು ಬರ್ತಾರೆ ಪ್ರಾಜೆಕ್ಟ್ ವರ್ಕ್ಗೆ, ಮಣಿಪಾಲದಿಂದ, ಕೇರಳದಿಂದ ಅವರೆಲ್ಲ ಬರ್ತಾರೆ, ಪ್ರಾಜೆಕ್ಟ್ ವರ್ಕ್ ಮಾಡ್ತಾರೆ. ಕೆಲವರು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ಅವರದ್ದು ಪ್ರಾಜೆಕ್ಟ್ ಅನ್ನು ಸಬ್ಮಿಟ್ ಮಾಡಿದ್ದಾರೆ. ಹಾಗೆ ತುಂಬಾ ಅಂದ್ರೆ ಈಗ ಇಂಟ್ರೆಸ್ಟ್, ಈಗ ಹೊಸತು ಇನ್ನೊಬ್ಳು ಫೀಲ್ಡ್ ವರ್ಕ್ ಬರ್ತಾ ಇದ್ದಾಳೆ, ಅವಳಿಗೆ ಟ್ರಾನ್ಸ್ಜೆಂಡರ್ಸ್ ಇದು ಆಕ್ಟಿವಿಸ್ಟ್ ಆಗ್ಬೇಕಂತೇಳಿ ಆಸೆ ಉಂಟು. ಹಾಗೆಲ್ಲ ಇದೆ, ಅಂದ್ರೆ ಚೇಂಜಸ್ ಉಂಟು ಸಮಾಜದಲ್ಲಿ, ಇನ್ನೂ ಆಗ್ಬೇಕು. ಎಲ್ಲರೂ ಕೈ ಜೋಡಿಸ್ಬೇಕು. ಅಂದ್ರೆ ಎಲ್ರಿಗೂ ಆ ವಿದ್ಯಾಭ್ಯಾಸ ಇದ್ರೆ, ಅದಕ್ಕೆ ಪೂರಕವಾದಂತಹ ಪ್ರೊಫೆಷನ್ಗೆ ಸಂಬಂಧಪಟ್ಟ ಎಜುಕೇಶನ್ ಇದ್ರೆ ಅವರಿಗೆ ಉದ್ಯೋಗ ದೊರಕಲಿಕ್ಕೆ ಅಲ್ಲ, ಉದ್ಯೋಗ ಕೊಡುವುದಿಲ್ಲ. ನಾನು ತುಂಬಾ ಮಂದಿ ಹತ್ರ ಕೇಳಿದೆ, ಈಗ ಮನೆಗಳಿಗೆ ನಾನು ಅಪ್ಲೈ ಮಾಡಿ 2 ವರ್ಷ ಆಗ್ತದೆ. 2 ವರ್ಷ ಅವರಿಗೆ ಮನೆ ಬೇಕು. ನಾವು ಉದ್ಯೋಗ ಮಾಡಿ ನಮ್ಗೆ ಏನ್ ಸಿಗುತ್ತೆ ಸರ್? ಈಗ ರೂಟ್ ಸೆಟ್ ಅಲ್ಲಿ ಅವರಿಗೆ ಕೋರ್ಸಸ್ ಉಂಟು, ಆದ್ರೆ ನಾನು ಕೋರ್ಸಸ್ಗೆ ಈಗ ಅಪ್ಲೈ ಮಾಡ್ತೇನೆ. ಅವರೆಂತ ಹೇಳ್ತಾರೆ, ನಮ್ಗೆ ಇಲ್ಲಿ ಮನೆ ಇಲ್ಲ, 3 ತಿಂಗಳು ನಾವು ಹೋಗಿ ರೂಟ್ ಸೆಟ್ ಅಲ್ಲಿ ನಿಂತ್ರೆ ಬಾಡಿಗೆ ಯಾರು ಕೊಡ್ತಾರೆ? ಹಿಂದೆ ಬಂದ್ರೆ ಆ ಮನೆ ನಮ್ಗೆ ಸಿಗೋದಿಲ್ಲ, ನಾವೆಲ್ಲಿ ದಾರಿಯಲ್ಲಿ ಬೀಳ್ಬೇಕು. ಹಾಗೆ ಇವರು ಹೋಗ್ಲಿಕ್ಕೆ ರೆಡಿ ಆಗೋದಿಲ್ಲ.
ಖಂಡಿತವಾಗ್ಲೂ ಏನಂದ್ರೆ ಈ ಊರಿಗೆ ಬಂದು ನಾವು ಸುಮಾರು 10 ವರ್ಷ ಆಯ್ತು ನಾವು ಈ ಊರಿಗೆ ಬಂದು. ನಾವು ಬಂದಂತ ಸಮಯದಲ್ಲಿ ನಮ್ಗೆ ಯಾರು ಮನೆ ಕೊಡ್ಲಿಲ್ಲ, ಇದು ಕೊಡ್ಲಿಲ್ಲ. ನಾವು ಪಣಂಬೂರ್ ಬಸ್ ಸ್ಟ್ಯಾಂಡ್ ಅಲ್ಲೇ ಮಲಗಿದ್ದು, ಅಲ್ಲಿ ತುಂಬಾನೇ ದೌರ್ಜನ್ಯಗಳನ್ನೂ ಅನುಭವಿಸ್ತು. ಆದ್ರೂ ಅದನ್ನೆಲ್ಲ ನಾವು ಇದಾಕೊಳ್ದಾನೆ ಬಂದು ಆಮೇಲೆ ಸ್ವಲ್ಪ ನಮ್ಮವ್ರ ಬಗ್ಗೆ ನಾವೇ ತಿಳಿಸ್ಕೊಳ್ತಾ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಈಗ ಎಲ್ರು ನಮ್ಗೆ ಕರೆದು ಕೊಡೋದ್ ರೀತಿಯಲ್ಲಿ. ಸಾಧಾರಣ ಈಗ ಮಂಗಳೂರಿನಲ್ಲಿ ಎಷ್ಟು ಮಂದಿ ಮಂಗಳಮುಖಿಯರು ಅಂದಾಜು? ಈಗ ನಮ್ಮ ಟ್ರಸ್ಟ್ ಅಂದ್ರೆ ಬರೀ ಮಂಗಳಮುಖಿಯರೇ ಅಂದ್ರೆ ಇದ್ರಲ್ಲಿ ಗೇಸ್ಗಳು ಅವರು ಎಲ್ಲರೂ ಇದ್ದಾರೆ. ಎಷ್ಟು? ಈಗ ಗೇಸ್ಗಳು, ಲೆಸ್ಬಿನ್ಗಳು ಎಲ್ಲರೂ ಇದ್ದಾರೆ ಇದ್ರಲ್ಲಿ. ಅಂದ್ರೆ ಮಂಗಳಮುಖಿಯರಲ್ಲಿ ಅಂದ್ರೆ ಇವ್ರು ಏನ್ ಹೇಳಿದ್ರು ಅಷ್ಟು ಇದಾಗ್ತಾರೆ. ಉಳಿದ ಇದನ್ನೆಲ್ಲ ಸೇರಿಸಿದ್ರೆ 200ಕ್ಕೂ ಮಿಕ್ಕಿ ಇದ್ದಾರೆ, ತುಂಬಾ ಜನ ಇದ್ದಾರೆ. ಹೊರಗೆ ಮತ್ತೆ ಇನ್ನು ಹಿಡಂಬಿಯಾಗಿ ಮನೆಯಲ್ಲಿ ಕೆಲವರು ಹೊರಗೆ ಬರುವುದಿಲ್ಲ. ಈಗ ಮನೆಯಲ್ಲಿ ಗೊತ್ತಾದ್ರೆ ಅವ್ರನ್ನ ತಕ್ಷಣ ಹೊರಕ್ಕೆ ಹಾಕ್ಬಿಡ್ತಾರೆ. ಆಗ ಅವ್ರ ಬದುಕು ಎಲ್ಲಿ ಬದುಕೋದು ಅನ್ನೋದು ಅವರ ಒಂದು ಇದಿದೆ. ಓಕೆ, ಅಂದ್ರೆ ಒಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವಂಥ ಈ ಒಂದು ತೀರ್ಪು ಏನಿದೆ, ಬಹಳ ಮುಖ್ಯವಾಗಿ ಈ ಕಮ್ಯುನಿಟಿಯನ್ನು, ಅವರ ಹಕ್ಕನ್ನು ಗಟ್ಟಿ ಮಾಡಿದಾಗೆ ಅಂತ ಅನಿಸಿದೆ. ಮತ್ತು ಸಮಾಜದಲ್ಲಿ ನಿಮಗೆ ನೀವೇ ಒಂದು ಕುಟುಂಬವಾಗಿ ಬದುಕುವಂಥ ಅವಕಾಶ ಕೊಟ್ಟಿದೆ ಅಂತ ಏನು ಹೇಳ್ತಾರೆ ಕೊನೆಯಲ್ಲಿ? ಹೌದು, ಇದು ನನಗೆ ನಾವೇ ಕುಟುಂಬವಾಗಿ ಬದುಕುವಂಥ ಅವಕಾಶ. ಹಾಗೇನೆ ನಾವು ಒಬ್ರನ್ನ ಮದುವೆ ಆಗ್ಲಿಕ್ಕೆ ಪ್ರತಿಯೊಂದಕ್ಕೂ ಇದರಲ್ಲಿ ಒಂದು ಅವಕಾಶ ಇದೆ ಅಂತ ನನ್ನ ಭಾವನೆ. ನಾವು ಒಂದು ಮನುಷ್ಯರಲ್ಲ, ಯಾಕಂದ್ರೆ ನಾವೇನ್ ಮೇಲಿಂದ ಅಂತ ಪ್ರಮೇಯಗಳು ಬರಬಹುದಾ? ಇನ್ನು ಮದುವೆ ಕಾರ್ಯಕ್ರಮಗಳು ಇಲ್ಲ, ಖಂಡಿತ ಬರುವುದಿಲ್ಲ. ಕೊಡ್ತೀರಾ ಅಂತ? ಖಂಡಿತ ಆಲ್ರೆಡಿ ಇದು ಬರೋಕ್ಕಿಂತ ಮುಂಚೆನೆ ಎಷ್ಟೋ ಜನ ಆಗ್ಬಿಟ್ಟಿದ್ದಾರೆ. ವಿಡಿಯೋಸ್ಗಳು ಅಲ್ಲಿ ಇಲ್ಲಿ ಎಲ್ಲ ಇದೆ. ಆದ್ರೆ ನಾವ್ ಹೇಳೋದು ನಮ್ಗೆ ಕಾನೂನು ರೀತಿಯಲ್ಲೇ ಗೌರವದಿಂದ ಆಗ್ಬೇಕು ಅನ್ನೋದು ಕೆಲವ್ರ ಭಾವನೆ ಇರುತ್ತಲ್ವಾ, ಹಾಗೆ. ಸಂಜನಾ ಅವರೇ, ಕೊನೆಯದಾಗಿ ಆಗ್ಲೇ ಮೊದಲೇ ಹೇಳಿದಿರಿ, ನೀವು ತುಂಬಾ ಜೋಶಲ್ಲಿ ಇದ್ರಿ, ಹೇಳಿ. ಹೌದು ಸರ್, ಮದ್ವೆ ಅಂದ್ರೆ ನನ್ಗೂ ಇಷ್ಟ. ಮದ್ವೆ ಆಗ್ಬೇಕಾದ್ರೆ ಒಂದ್ ಗಂಡನ ಜೊತೆ ಜೀವನ ಮಾಡ್ಬೇಕು, ಯಾವ ತರ ಅವ್ನ್ ಪ್ರೀತಿ ಕೊಡ್ಬೇಕು. ಒಂದು ಹೆಣ್ಣು ಒಂದ್ ಗಂಡಂಗೆ ಯಾವ ತರ ಒಂದು ಪ್ರೀತಿ ಕೊಡ್ತಾಳೋ ಅದೇ ತರ ನಾನು ಹೆಣ್ಣಾಗಿ ಗುರ್ತಿಸ್ಕೊಳ್ತಾ ಇದ್ದೀನಿ ಅಲ್ವಾ. ನನ್ನಲ್ಲಿ ಏನು ಕಮ್ಮಿ ಇಲ್ಲ. ಹೆಣ್ಗಿಂತ ನಾನು ಚೆನ್ನಾಗೇ ಇದ್ದೇನೆ, ಅಂದ ಇದ್ದೇನೆ, ಚಂದ ಇದ್ದೇನೆ ಅಲ್ವಾ. ಸೊ ಒಂದ್ ಹುಡುಗನ ಜೊತೆ ಲೈಫಲ್ಲಿ ಅವ್ನ ಬಹಳ ಸಂಗಾತಿ ಆಗಿರ್ಬೇಕು, ಅವ್ನ್ ನೋಡ್ಕೋಬೇಕು. ಅವ್ನಿಗೆ ಎಷ್ಟು ಪ್ರೀತಿ ಆದಷ್ಟು ಕೊಡ್ಬೇಕಾಗುತ್ತೋ ಅಷ್ಟು ಪ್ರೀತಿ ನನ್ನಿಂದ ನಾನು ಕೊಡ್ಬಲ್ಲೆ. ನೋಡಿದೀರಾ? ನೋ, ಐ ಡೋಂಟ್ ಪ್ಲಾನ್ ಸರ್. ಓಕೆ, ಪ್ಲಾನ್ ಮಾಡ್ಲಿಲ್ಲ, ನೆಕ್ಸ್ಟ್ ಪ್ಲಾನ್ ಮಾಡ್ತೀರಿ. ಇಲ್ಲಿವರೆಗೆ ಕಾನೂನು ಇರಲಿಲ್ಲ, ಈಗ ಕಾನೂನು ಬಂದಿದೆ, ನೋಡ್ಬೇಕು. ಮೇಡಮ್, ಅಂದ್ರೆ ಈ ಒಂದು ಕಾನೂನು ಏನಿದೆ, ಇದು ಒಂದು ಲಾಸ್ಟ್ ಸ್ಟೆಪ್ ಅಂತ ಹೇಳ್ಬೋದಾ, ಅಥವಾ ಇನ್ನೂ ಇಂಥ ಪ್ರೋಗ್ರೆಸಿವ್ ಆದಂಥ ಇದು ಬರಬೇಕಾಗಿದೆ ಅಂತ ಅನಿಸ್ತದ ಈ ಒಂದು ಕಮ್ಯುನಿಟಿಗೆ ಸಂಬಂಧಪಟ್ಟಾಗಿ? ಪ್ರೋಗ್ರೆಸಿವ್ ಏನಿಲ್ಲ. ನಾನು ಏನು ಹೇಳೋದಂದ್ರೆ ಅವರಿಗೊಂದು ನಿಲ್ಲಲಿಕ್ಕೆ ಮನೆ, ಒಂದು ರೆಸ್ಪೆಕ್ಟ್ಫುಲ್ ಲೈಫ್. ಯಾಕೆಂದ್ರೆ ನಾವು ಹೇಗೆ ಬದುಕ್ತೇವೆ ಅಂಥದ್ದೇ ಜೀವನ ಅವರಿಗೂ ಕೊಡ್ಲಿಲ್ಲ. ಅವ್ರಿಗೆ ಯಾಕೆ ಕೆಲಸ ಕೊಡ್ತಾ ಇಲ್ಲ? ಅವರಲ್ಲಿ ಏನು ಕಡಿಮೆ ಇದೆ? ಅವರಲ್ಲಿ ತುಂಬಾ ಟ್ಯಾಲೆಂಟ್ಸ್ಗಳಿವೆ. ಒಂದು ಗವರ್ಮೆಂಟ್ ಜಾಬ್ ಎಲ್ಲಾದ್ರೂ ಕೊಡ್ಬೋದು. ಅವರು ರೆಡಿ ಇದ್ದಾರೆ, ಅವರಿಗೆ ಬೇಡ. ಕೆಲವರಿಗೆ ನಾಚಿಕೆ ಆಗ್ತದೆ. ಈಗ ಸಂಜೆನ ಬೆಗ್ಗಿಂಗ್ ಎಲ್ಲ ಹೋಗೋದಿಲ್ಲ, ಯಾಕಂದ್ರೆ ಅವರಿಗೆ ಒಂದೊಂದು ಕೆಲಸ ಇದ್ರೆ ಅವರು ಹೋಗೋದಿಲ್ಲ. ಸಮಾಜವೇ ಕಡೆಗಣಿಸುದಾದ್ರೆ ಮತ್ತು ಸಮಾಜವೇ ಅವರನ್ನು ದೂರುವುದಾದ್ರೆ ಅದು ಎಂತ ಅನ್ಯಾಯ ಅಲ್ವಾ? ಸೊ ನಾನು ಎಂತ ಹೇಳೋದಂದ್ರೆ, ಸಮಾಜ ಅವರನ್ನು, ಅವರ ಟ್ಯಾಲೆಂಟ್ಗಳನ್ನು ಗುರುತಿಸಬೇಕು, ಅವರಿಗೊಂದು ಕೆಲಸ ಕೊಡ್ಬೇಕು. ಯಾಕಂದ್ರೆ ಈಗ ಅವರು ಕಲ್ತಿದ್ದಾರೆ. ನಮ್ಮಲ್ಲಿ 2 ಡಾಕ್ಟರ್ಸ್ಗಳಿದ್ದಾರೆ, ಒಬ್ಳು ಫಿಸಿಯೋಥೆರಪಿಸ್ಟ್ ಇದ್ದಾಳೆ, ಕಲ್ತವರಿದ್ದಾರೆ, ಡಿಗ್ರಿ ಆದವರಿದ್ದಾರೆ. ಅವರಿಗೆ ಕರೆದು ಕೆಲಸ ಕೊಡ್ಲಿ ಅಲ್ಲ. ಅಂದ್ರೆ ಒಳ್ಳೆಯ ವಾತಾವರಣ ಸೃಷ್ಟಿಯಾದಾಗ ಖಂಡಿತವಾಗಿಯೂ ಹಾಗೇನೆ ನಮ್ಮಲ್ಲಿ ತಪ್ಪುಗಳು ನಡೆಯೋದಿಲ್ಲ ಅಂತ ಹೇಳಕ್ಕಾಗಲ್ಲ. ಸಮುದಾಯದೊಳಗೆ ಯಾರು ತಪ್ಪು ಮಾಡ್ತಾರೆ ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಉಂಟು. ಈಗ ನಮ್ಗೆ ಕಾನೂನು ಎಷ್ಟು ನಿಮ್ಗೆ ಬದುಕಲಿಕ್ಕೆ ಎಷ್ಟು ಹಕ್ಕನ್ನ ಕೊಟ್ಟು ಎಷ್ಟು ಒಳ್ಳೇದಾಗಿ ಬದುಕೋ ರೀತಿಯಾಗಿ ಹೇಳಿದೆಯೋ, ಅದೇ ರೀತಿ ನಾನು ತಪ್ಪು ಮಾಡಿದ್ರೆ ನನಗೂ ವಿರುದ್ಧವಾಗಿ ಸೆಕ್ಷನ್ಗಳು ಇದೆ ಅನ್ನೋದನ್ನ ನಾವು ಮರಿಬಾರ್ದು. ಹಾಗೆ ನಾವೆಲ್ಲರೂ ಒಂದು ಒಳ್ಳೆ ರೀತಿಯಲ್ಲಿ ಸಮಾಜಕ್ಕೆ ಹೊಂದ್ಕೊಂತ ಹೋಗೋಣ. ಮತ್ತೆ ಹಾಗೇನೆ ಅವರು ಸಮಾಜ ನೋಡುವಂತ ದೃಷ್ಟಿಕೋನ ಬದಲಾಗಿ ಮೊದಲಿಗೆ ನಮ್ಮ ತಂದೆ ತಾಯಿಗಳು ನಮ್ಮಂತವ್ರನ್ನ ಒಪ್ಕೊಂಡ್ರೆ ನಮ್ಗೆ ಅವಾಗ ಸಮಸ್ಯೆ ಇರೋದಿಲ್ಲ ಅಂತ ನನ್ನ ಭಾವನೆ. ಅವಾಗ ನಾವು ಮೊದಲಿಗೆ ನನ್ನ ತಂದೆ ತಾಯಿ ನನ್ನ ಒಪ್ಕೊಂಡು ಮನೇಲಿ ಯಾವತ್ತು ಸ್ವೀಕಾರ ಮಾಡ್ಕೊಂಡು ನೀನು ಇಟ್ಕೊಳ್ತಾರೋ ಅವಾಗ ನಾನು ಒಂದು ಗಾರೆ ಕೆಲಸನಾರಾಗ್ಲಿ ಮಾಡಿ ಇರ್ತೇನೆ ಅನ್ನೋ ಇದು ನಮ್ಮಲ್ಲಿ ಹುಟ್ಟುತ್ತೆ, ಹೌದಲ್ವಾ? ಈಗ ಸಡನ್ ಆಗಿ ನನ್ನ ಹೊರಗೆ ಹಾಕಿದ ತಕ್ಷಣನೇ ನನ್ಗೇನೂ ಇಲ್ಲ, ಈ ಕಡೆ ಸಮಾಜನೂ ಹೊರಗಿಟ್ಟಿದೆ, ಈ ಕಡೆ
ತಂದೆ ತಾಯಿಂದು ಆಶ್ರಯ ಇಲ್ಲ ಅಂದಾಗ ನಾವೇನ್ ಮಾಡ್ಬೇಕಾಗುತ್ತೆ? ನಮ್ಗೆ ದಾರಿ ಇರೋದೇ 2 ಆಪ್ಷನ್. ಸೊ ಹಾಗಾಗಿ ಇದೊಂದು ಬಹಳ ಮಹತ್ವದ ತೀರ್ಪಾಗಿ ಹೌದು. ಆಗ್ತದೆ ಅಂತ ಅನ್ನುವಂಥದ್ದು. ಮತ್ತು ಸುಪ್ರೀಂ ಕೋರ್ಟ್ ಕೂಡ ಬಹಳ ವರ್ಷಗಳ ಅಧ್ಯಯನದ ಬಳಿಕ ಈ ತೀರ್ಪನ್ನು ಇವತ್ತು ಮುಂದಕ್ಕೆ ಇಟ್ಟಿರುವಂಥದ್ದು. ಈ ಒಂದು ಸಂವಾದದಲ್ಲಿ ಭಾಗವಹಿಸಿದ ರಮ್ಯಗೌಡ ಅವರಿಗೂ, ಮೇಡಮ್ ವೈಲೆಟ್ ಪಿರೇರ್ ಅವರಿಗೂ, ಸಂಜನಾ ಅವರಿಗೂ ಧನ್ಯವಾದಗಳು. ಮದುವೆ ಕರೀರಿ. ಥ್ಯಾಂಕ್ಸ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿತದೆ. ನೋಡ್ತಾ ಇರಿ ನ್ಯೂಸ್. ನಮಸ್ಕಾರ.